Hare Krishna, Hare Krishna, Krishna Krishna, Hare Hare, Hare Ram. Hare Krishna, Hare Krishna, Krishna Krishna, ಇನ್ನು ಇರ್ಬೇಕು 3 ಜನನೋ 4 ಜನ ಇರ್ಬೇಕು. ಜೋರ್ ಜೋರ್ ಕೇಳುತ್ತೆ. ಹರೇ ಕೃಷ್ಣ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹರೇ ಕೃಷ್ಣ. ಕಾಣಿಸುತ್ತೆ ಪ್ರಭುಜಿ. ಕಾಣಿಸುತ್ತಾ? ಹಾ. ಸೊ ಇಂದಿನ ತರಗತಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಎಂದಿನಂತೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ನಾವಿಂದು ಭಕ್ತಿಶಾಸ್ತ್ರೀಯ 5ನೇ ಯೂನಿಟ್ ಅನ್ನು ಅಧ್ಯಯನ ಮಾಡಲು ಸೇರಿದ್ದೇವೆ. ನಮ್ಮ ಮಂದಿರದ ಅಧ್ಯಕ್ಷರಾದ ನಾಮನೀಶ್ ದಾಸ್ ಪ್ರಭುಜಿ, ಇಸ್ಕಾನ್ ಮಂಗಳೂರು ಮಂದಿರದ ಇತರ ಹಿರಿಯ ಭಕ್ತರು, ಶ್ರೀಲಾಭಯ ಚರಣಾರವಿಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರು, ಶ್ರೀ ಜಯಪತಾಕ ಸ್ವಾಮಿ ಮಹಾರಾಜರ ಕೃಪೆ ಮತ್ತು ಆಶೀರ್ವಾದಗಳೊಂದಿಗೆ ಹಾಗೂ ಶ್ರೀ ಶ್ರೀ ರಾಧಾ ಗೋವಿಂದರ ಪಾದ ಪದ್ಮಗಳ ಅಪಾರ ಕೃಪೆಯಿಂದ ನಾವು ಶ್ರೀಕೃಷ್ಣನ ಮತ್ತು ಅವರ ಭಕ್ತರ ದಿವ್ಯ ಲೀಲೆಗಳ ಬಗ್ಗೆ ಮಾತನಾಡಲು ಅರ್ಹತೆ ಇಲ್ಲದಿದ್ದರೂ ಕೂಡ ನಮ್ಮ ಆಚಾರ್ಯರು ಮತ್ತು ಭಗವಂತ ನಮ್ಮ ಮೇಲೆ ಅಪಾರ ಕೃಪೆಯನ್ನು ಪ್ರದರ್ಶಿಸಿ ನಮಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಅವಕಾಶವನ್ನು ನಾವು ಸದುಪಯೋಗಗೊಳಿಸಿಕೊಳ್ಳೋಣ. ಇಂದು ನಾವು ಭಕ್ತಿ ಇದು ಮಂಗಳಾಚರಣೆಯೊಂದಿಗೆ ಇಂದಿನ ಭಕ್ತಿ ಶಾಸ್ತ್ರೀಯ ತರಗತಿಯನ್ನು ಪ್ರಾರಂಭ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಾಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಾಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಸೊ ಇಂದಿನ ತರಗತಿಯನ್ನು ಪ್ರಾರಂಭಿಸುವಕ್ಕೆ ಮುಂಚೆ ಹಿಂದಿನ ವಾರ ನಾವು ಏನು ತಿಳ್ಕೊಂಡಿದ್ವಿ ಅದರ ಬಗ್ಗೆ ಸ್ವಲ್ಪ ನಾವು ರಿವೈಸ್ ಮಾಡ್ಕೊಳ್ಳೋಣ. ಯಾರು ಹೇಳ್ತೀರಾ ಹಿಂದಿನ ತರಗತಿಯಲ್ಲಿ ನಾವು ಏನು ಓದಿದ್ವಿ ಅಂದ್ಬಿಟ್ಟು? ಸ್ಕ್ರೀನ್ ಮೇಲೆ ಇದೆ ನೋಡಿ ನಾವು ಏನು ಓದಿದ್ವಿ ಅಂತ. ಯಾರಿಗೆ ಎಷ್ಟು ನೆನಪಿದೆ? ಅದು ಅಷ್ಟನ್ನ ಮಾತ್ರ ಹೇಳ್ಬೇಕಾ? ಸ್ಕ್ರೀನ್ ಮೇಲೆ ಇರೋದಷ್ಟು ಅದು ಹೆಡ್ಡಿಂಗ್ ಗಳಷ್ಟೇ, ಅದ್ರ ಮೇಲೆ ನೀವು ಹೇಳ್ಬೇಕು. ವೇದದ ವ್ಯಾಖ್ಯಾನ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು ಅಂತ ಹೇಳ್ಬೇಕು. ನಾವು ಮೊದಲಿಗೆ ಹರೇ ಕೃಷ್ಣ ಗುರುಜಿ ರಾಧಾಷ್ಟಮಿ ಬಗ್ಗೆ ತಿಳ್ಕೊಂಡ್ವಿ. ರಾಧಾಷ್ಟಮಿ ಎಷ್ಟು ಪ್ರಾಮುಖ್ಯತೆ ಇದೆ. ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕಾದ್ರೆ ನಮ್ಗೆ ಒಳ್ಳೆ ಜ್ಞಾನ ಕೊಡ್ಬೇಕಾದ್ರೆ ರಾಧಾರಾಣಿ ಪ್ರಾರ್ಥನೆ ಮಾಡಬೇಕು. ಅದು ಎಷ್ಟು ಮುಖ್ಯ ನಮ್ಗೆ ಅಂತ ಅದನ್ನ ತಿಳ್ಕೊಂಡ್ವಿ. ಆಮೇಲೆ ಅದೇ ಪರಿಚಯ. ಆಮೇಲೆ ಈಶೋಪನಿಷತ್ತು ಭಕ್ತಿಶಾಸ್ತ್ರದಲ್ಲಿ ಸೇರಿಸಿದ್ದಾರೆ ಗುರುಜಿ. ಮತ್ತೆ ಈಶೋಪನಿಷತ್ತಿನಲ್ಲಿ 18 ಮಂತ್ರ ಇದೆ. ಪರಮಾತ್ಮನ 18 ಮಂತ್ರಗಳು. ಅವುಗಳಲ್ಲಿ ಪರಮಾತ್ಮನ ಒಂದು ಸರ್ವವ್ಯಾಪಿತ್ವ ಮತ್ತೆ ಆತ್ಮನ ಶಾಶ್ವತತೆ, ಜ್ಞಾನ ಅಜ್ಞಾನದ ವ್ಯತ್ಯಾಸ, ಭಕ್ತಿಯ ಪ್ರಾರ್ಥನೆ,
ಅಂತ ಶೀಲಾ ಪ್ರಭುಪಾದರು ಪ್ರತಿಯೊಂದು ಮಂತ್ರಕ್ಕೂ ಒಂದು ಜೀವನಕ್ಕೆ ಅನ್ವಯವಾಗುವಂತೆ ಅವರು ನೀಡಿದ್ದಾರೆ ಗುರುಜಿ. ಮತ್ತೆ ಶಬ್ದ ಪ್ರಮಾಣದ ಮಹತ್ವ, ಆಧ್ಯಾತ್ಮಿಕ ಜಗತ್ತಿನ ದೃಷ್ಟಿಕೋನ, ಆಮೇಲೆ ಈಶಾವಾಸಂ ಇದಂ ಸರ್ವಂ ಎಂಬ ತತ್ವನ ಭಗವಂತನ, ಅದರಲ್ಲೂ ಭಗವಂತನಲ್ಲಿ ಎಲ್ಲವೂ ಭಗವಂತನಿಗೆ ಸೇರಿದೆ. ಮತ್ತೆ ನಮ್ಮ ಜೀವನದ ಗುರಿ ಆತ್ಮನ ಸ್ವರೂಪ. ಮತ್ತೆ ಈಶೋಪನಿಷತ್ ಅಧ್ಯಯನ ವಿದ್ಯಾರ್ಥಿಯನ್ನ ಹೇಗೆ ಮುಂದುವರಿಸುತ್ತಾರೆ ಅವರ ಅನುಭವದತ್ತ. ಮತ್ತೆ ಇದು ಒಂದು ಗ್ರಂಥ ಅಲ್ಲ, ಇದು ಜೀವನದ ದಿಕ್ಕು ತೋರಿಸುವ ಒಂದು ದಿವ್ಯ ದೀಪ ಅಂತ. ಮತ್ತೆ ವೇದಗಳ ಅರ್ಥ ಮತ್ತು ಮಹತ್ವ ತಿಳಿಸಿದಿರಿ. ವೇದದ ಮತ್ತೆ ನಿಯಮಾಧೀನ ಆತ್ಮದ ದೋಷಗಳು ಮತ್ತೆ ತಪ್ಪುಗಳನ್ನು ಮಾಡುವುದು ಮನುಷ್ಯ ಸಹಜ ಗುಣ. ಅದನ್ನ ಎಚ್ಚರಿಕೆಯಿಂದ ನಾವು ಅದನ್ನ ತಪ್ಪನ್ನ ದೋಷನ ಪರಿಹಾರ ಮಾಡ್ಕೋಬೇಕು. ನಾವು ಮನುಷ್ಯ ಯಾವಾಗ್ಲೂ ಭ್ರಮೆಯಲ್ಲಿ ಇರ್ತಾರೆ. ಅದರಿಂದ ದೇಹನ ಆತ್ಮ ಅಂತ ಭಾವಿಸಿ ಆ ಭ್ರಮೆನ ಇದ್ ಮಾಡಿ ಆತ್ಮನ ದೇಹಕ್ಕಿಂತ ಭಿನ್ನ ಅಂತ ತಿಳ್ಕೊಬೇಕು. ಮತ್ತೆ ಮೋಸ ಮಾಡೋದು ಮನುಷ್ಯನ ಗುಣ, ಅದನ್ನು ಬಿಡಬೇಕು. ಮತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಸಮಾಜದಲ್ಲಿ 4 ವರ್ಣ ಇದೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆ ಬ್ರಹ್ಮನನ್ನ ಅರಿತವರೇ ಅವರು ಬ್ರಾಹ್ಮಣರು, ಜ್ಞಾನಿಗಳು. ಕ್ಷತ್ರಿಯರು ಅವರು ರಾಜಕೀಯ ಮತ್ತು ರಕ್ಷಣಾ ಹೊಣೆಗಾರಿಕೆ, ಅವರು ಆಡಳಿತ ವರ್ಗದವರು. ವೈಶ್ಯರು ವ್ಯಾಪಾರ, ಅವರ ಹಣಕಾಸು ವ್ಯವಹಾರ. ಶೂದ್ರರು ಅವರು ಅವರು ಎಲ್ಲ ವರ್ಣಗಳಿಗೂ ಸೇವಾ ಸಲ್ಲಿಸುವುದು. ಮತ್ತೆ ಆಶ್ರಮದಲ್ಲೂ 4 ಅಂತ ಇದೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ. ಮತ್ತೆ ಆಧ್ಯಾತ್ಮಿಕ ಗುರುಗಳ ಅರ್ಹತೆಗಳು ಇಲ್ಲಿ ಇದೆ ನೋಡಿ, ಹೆಡರ್ ಇದೆ, ಹೆಡಿಂಗ್ ಇದೆ. ಆಧ್ಯಾತ್ಮಿಕ ಗುರುವಿನ ಅರ್ಹತೆಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರ ಜ್ಞಾನವನ್ನು ಪಡೆಯುವ 3 ಮಾರ್ಗಗಳ ಬಗ್ಗೆ ತಿಳ್ಕೊಂಡ್ವಿ. ಜ್ಞಾನವನ್ನು ಪಡೆಯುವ 2 ಪ್ರಕ್ರಿಯೆಗಳನ್ನು ತಿಳ್ಕೊಂಡ್ವಿ. ಮತ್ತೆ ಜ್ಞಾನದ ಒಂದು ವೈದಿಕ ಜ್ಞಾನ ಮತ್ತು ಶ್ರದ್ಧೆಯ ಪ್ರಾಮುಖ್ಯತೆ ತಿಳ್ಕೊಂಡ್ವಿ. ಮತ್ತೆ ಅತೀಂದ್ರಿಯ ಜ್ಞಾನ, ಭೌತಿಕ ಜ್ಞಾನ. ಮತ್ತೆ ಅತೀಂದ್ರಿಯದಲ್ಲಿ 2 ಸಂಪ್ರದಾಯ: ನಿರಾಕಾರವಾದಿಗಳದ್ದು, ವೈಷ್ಣವರದು. ಅದ್ರಲ್ಲಿ ಶಂಕರಾಚಾರ್ಯರು ಮತ್ತೆ ರಾಮಾನುಜಾಚಾರ್ಯರು ಇರ್ತಾರೆ. ಮತ್ತೆ ಜ್ಞಾನ ಪಡೆಯುವ ಮಾರ್ಗಗಳು ತಿಳ್ಕೊಂಡ್ವಿ. ಮತ್ತೆ ಮನಸ್ಸಿನ ವೇಗ ಮತ್ತು ಆಧ್ಯಾತ್ಮಿಕ ಆಕಾಶ. ಮತ್ತೆ ವೈದಿಕ ಆದೇಶದಲ್ಲಿ ಗುರುವನ್ನು ಸಮೀಪಿಸಬೇಕು ಅಂತಾನು ತಿಳ್ಕೊಂಡ್ವಿ. ಆಮೇಲೆ ಕೃಷ್ಣ ಪ್ರಜ್ಞೆ ಚಳುವಳಿ ವೈದಿಕ ತತ್ವಗಳ ಆಧಾರ. ಆಮೇಲೆ ಮೂಲ ವೇದ ಮತ್ತು ಶ್ರವಣ ಸಂಪ್ರದಾಯ ತಿಳ್ಕೊಂಡ್ವಿ. ಮತ್ತೆ ವ್ಯಾಸದೇವರ ವೈದಿಕ ಜ್ಞಾನ ವಿಂಗಡಣೆ ತಿಳ್ಕೊಂಡ್ವಿ. ಮತ್ತೆ ವೇದವ್ಯಾಸ ಮತ್ತು ವೇದಾಂತ ಸೂತ್ರಗಳ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಶ್ರೀಮದ್ ಭಾಗವತ ವೇದಾಂತ ಸೂತ್ರದ ಜೀವಾಳ, ಅದನ್ನು ತಿಳ್ಕೊಂಡ್ವಿ. ಮತ್ತೆ ಈಶೋಪನಿಷತ್ ಆವಾಹನೆ, ಅಷ್ಟು ತಿಳ್ಕೊಂಡಿದ್ವಿ. ಓಕೆ, ಸರಿ ಮಾತಾಜಿ. ಯಾರಾದ್ರೂ ಆಡ್ ಮಾಡಕ್ ಇಷ್ಟಪಡ್ತೀರಿ ಏನಾದ್ರು ಮಾತಾಜಿ ಬಿಟ್ಟದ್ದನ್ನು? ಹರೇ ಕೃಷ್ಣ ಪ್ರಭುಜಿ. ಹೇಳಿ. ವೈದಿಕ ಜ್ಞಾನದ ಬಗ್ಗೆ ತಿಳ್ಕೊಳ್ಳುವಾಗ ನಾವೇನ್ ತಿಳ್ಕೊಂಡ್ವಿ ಅಂತಂದ್ರೆ, ಹಿಂದೆ ಎಲ್ಲ ಕೂಡ ಕಿವಿಯಿಂದ ಮಾತ್ರ ತಿಳ್ಕೊಳ್ಳೋ ಅಂಥದ್ದಾಗ್ತಾ ಇತ್ತು. ಅಂದ್ರೆ ಜ್ಞಾನ ಅಂತ ಅನ್ನೋದು ಇದೊಂದು ಶ್ರುತಿ, ವೇದ ಅನ್ನೋದನ್ನ ಶ್ರುತಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಕಿವಿಯಿಂದ ಕಿವಿಗೆ ಅದು ಏನು ಅಂದ್ರೆ ಕೇಳಲ್ಪಡ್ತಾ ಇತ್ತು, ತಿಳ್ಕೊಳ್ಳಲ್ಪಡ್ತಾ ಇತ್ತು. ಆಗಿನ ಕಾಲಕ್ಕೆ ಏನು ಅಂತಂದ್ರೆ ತುಂಬಾ ಅವರು ಜ್ಞಾಪಕ ಶಕ್ತಿ ಇರ್ತಿತ್ತು, ಮತ್ತೆ ತಕ್ಷಣ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಕೂಡ ಅಲ್ಲಿ ಅವಾಗ ಇತ್ತು. ಸೊ ಹಂಗಾಗಿ ಇದು ಏನು ಅಂತಂದ್ರೆ ಅದೇ ರೀತಿ ನಡ್ಕೊಂಡು ಬಂದದ್ದು. ವೇದಗಳು ಅಂದ್ರೆ ಅಪೌರುಷೀಯ, ಅದು ಅದೇ ಕೃಷ್ಣ. ವೇದ ಅಂದ್ರೆ ಕೃಷ್ಣ, ಕೃಷ್ಣನ ತಿಳ್ಕೊಳ್ಳಿಕ್ಕೆ ವೇದಗಳನ್ನ ನಾವು ತಿಳ್ಕೊಳ್ತೀವಿ. ವೇದಗಳ ಮುಖಾಂತರ ನಾವು ಕೃಷ್ಣನನ್ನು ತಿಳ್ಕೊಳ್ಳೋ ಅಂಥದ್ದಾಗತ್ತೆ. ಆಮೇಲಿಂದ ಇದನ್ನ ಏನು ಅಂತಂದ್ರೆ ಕೃಷ್ಣ ಬ್ರಹ್ಮನಿಗೆ ತಿಳಿಸಿದ್ದು, ಬ್ರಹ್ಮ ನಾರದ ಮುನಿಗಳಿಗೆ ತಿಳಿಸಿದ್ರು, ಅವರು ಗುರುಗಳಿಗೆ ಈ ತರ. ಸೊ ಒಬ್ಬ ಇದರದ್ದು ಗುರು ಬೇಕು ಅಂತಂದಾಗ ನಮ್ಗೆ ಏನು ಅಂತಂದ್ರೆ ಈ ರೀತಿಯ ಒಂದು ಇದ್ರೊಳಗೆ ಬರ್ಬೇಕು, ಅವರು ಪರಂಪರೆಯಲ್ಲಿ ಬರ್ಬೇಕಾಗತ್ತೆ. ಅಂಥವ್ರು ಗುರುಗಳಾಗ್ಲಿಕ್ಕೆ ತಕ್ಕದಾದಂಥವ್ರು ಅಂತ ಹೇಳ್ಕೊಂಡು ಅಂತ. ಆಮೇಲೆ ಈ ವೇದನ ಜ್ಞಾನನ ತಿಳ್ಕೊಬೇಕು ಅಂತಂದ್ರೆ ನಮ್ಮಲ್ಲಿ ಏನೇನು ಲೋಪಗಳಿವೆ ಅಂತಂದ್ರೆ ಯಾವ ತರ ಅಂತಂದ್ರೆ, ಒಂದು ಅನುಮಾನ, ಒಂದು ಪ್ರತ್ಯಕ್ಷ ಅನುಮಾನ ಮತ್ತು ಶಬ್ದ ಪ್ರಮಾಣ ಅಂತ ಹೇಳಿ ಅಂತ. ವೇದನ್ನ ಶಬ್ದ ಪ್ರಮಾಣ ಅಂತ ಹೇಳ್ತೀವಿ.
ಪ್ರತ್ಯಕ್ಷವಾಗಿ ಯಾಕೆ ನಮ್ಗೆ ತಿಳ್ಕೊಳಿಕ್ಕಾಗಲ್ಲ ಅಂದ್ರೆ ಸೂರ್ಯನ ಉದಾಹರಣೆ ಅಲ್ಲಿ ಕೊಟ್ಬಿಟ್ಟು ಸೂರ್ಯ ನಮ್ ಕೆಳಗಿಂದ ನೋಡಿದಾಗ ಒಂದು ತಟ್ಟೆ ಆಕಾರದಲ್ಲಿ ಅಷ್ಟೇ ಇದ್ದಂಗೆ ಕಾಣಿಸತ್ತಾಗ್ಲಿ, ನಿಜವಾಗ್ಲೂ ನೋಡಿದ್ರೆ ಎಷ್ಟೋ ಗ್ರಹಗಳಿಗಿಂತ ಮಹತ್ತರವಾದ ಇದು ಇದ್ದಂತ ಆಕಾರ ಇದ್ದಂತಹದ್ದು ಸೂರ್ಯ ಅಂತ ಹೇಳ್ಕೊಂಡು ಅಂತ. ಸೊ ಹಂಗಾಗಿ ನಮ್ಮ ಕಣ್ಣನ್ನ ನಾವು ನಂಬಲಿಕ್ಕೆ ಆಗೋದಿಲ್ಲ. ಅನುಮಾನ ಅಂತಂದಾಗ ಎರಡು ತರ, ತಾರ್ಕಿಕ ಒಂದು ಮತ್ತೆ ಇದು ಅಂತ ಹೇಳಿ ಅಂತ. ತಾರ್ಕಿಕ ಅಂತಂದಾಗ ಈಗ ಮನುಷ್ಯ ಮರಣ ಹೊಂತಾನೆ ಅಂತ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಅದ್ ಹೇಗ್ ತಿಳ್ಕೊಂಡಿದ್ದೀವಿ? ಅದು ಹೆಂಗೆ ಅಂತಂತಂದ್ರೆ ನಾವು ನನ್ನ ಅಕ್ಕ ಹೇಳಿದ್ಲು, ನನ್ನ ತಂದೆ ಹೇಳಿದ್ರು ಅಂತ ಅನ್ಕೊಂಡು ನಾನ್ ತಿಳ್ಕೊಂಡಿರೋ ಅಂತದ್ದು. ಮತ್ತೆ ಮರಣನೇ ಹೊಂದೇ ಇರೋ ವ್ಯಕ್ತಿನ ನಾವು ಕಂಡು ಹಿಡಿಬೇಕು ಅಂತಂದ್ರೆ ಅದಕ್ಕೆ ಬೇಕಾದ ಪ್ರಯೋಗಗಳು ಅವೆಲ್ಲ ಕೂಡ ಅರ್ಥ ಇಲ್ಲದ್ದು ಅಂತ ಹೇಳ್ಕೊಂಡು ಅಂತ. ಇನ್ನೊಂದು ನಮ್ಗೆ ತಾರ್ಕಿಕ ಅಂತಂತಂದ್ರೆ ನಮ್ಮ ತಾಯಿ, ಈ ವೇದ ಅಂತ ಅನ್ನೋದು ತಾಯಿ ಇದ್ದಂಗೆ, ಪರಮಾತ್ಮ ಏನಂದ್ರೆ ತಂದೆ ಇದ್ದಂಗೆ. ಆಮೇಲೆ ವೇದನ್ನ ತಿಳ್ಕೊಬೇಕು ಅಂತಂದ್ರೆ ನಾವು ತಾಯಿ ಹೇಳ್ತಾಳೆ ಇವ್ರು ನಿನ್ ತಂದೆ ಅಂತ ಹೇಳ್ಕೊಂಡು ಅಂತ. ಅದೇ ಒಂದು ಪ್ರಮಾಣವನ್ನ ನಾವೇನು ಅಂತಂದ್ರೆ ಇವತ್ತಿನವರೆಗೂ ಕೂಡ ಪಾಲಿಸ್ಕೊತಾ ಬಂದಿರೋ ಅಂತದ್ದು ಅಂತ. ಮೂರನೇದು ಶಬ್ದ ಪ್ರಮಾಣ ಅಂತ ಹೇಳಿ ಅಂತ. ಆಮೇಲಿಂದ ಇದ್ರೊಳಗೆ ಏನು ಅಂತಂದ್ರೆ ಆಧ್ಯಾತ್ಮಿಕ ನೆಲೆಯಲ್ಲಿ ನಿರಾಕಾರವಾದಿ ಮತ್ತೆ ಆಕಾರವಾದಿಗಳು ಅಂತ, ಸಕಾರವಾದಿಗಳು ಅಂತ ಹೇಳ್ಕೊಂಡು ಅಂತ. ಅಂದ್ರೆ ಕೃಷ್ಣನ್ನ ಏನು ಅಂತಂದ್ರೆ ನಾವು ಸಾಕಾರ ಮೂರ್ತಿಯಾಗಿ ನೋಡ್ತೀವಿ. ಬಟ್ ನಿರಾಕಾರವಾದಿಯಾಗಿದ್ದ ಶಂಕರಾಚಾರ್ಯರು ಕೂಡ ಕರೆಗೆ ಏನು ಅಂದ್ರೆ ಕೃಷ್ಣನೇ ನಾರಾಯಣ, ನಾರಾಯಣನೇ ಕೃಷ್ಣ ಅಂತ ಒಪ್ಕೊಂಡಿರುವಂತಹದ್ದು ಕೂಡ ನಾವು ನೋಡ್ತೀವಿ. ಆದ್ರೆ ಆ ವೇದಗಳನ್ನ ಇದು ಮಾಡಿದ್ದು ಶಂಕರಾಚಾರ್ಯರ ಮೊದಲಿಗೆ ಆ ಭಾಷೆ ಬರ್ದಿದ್ರಿಂದ ಅದು ಜಾಸ್ತಿ ಇವತ್ತಿನ ಪ್ರಚಾರದಲ್ಲಿ ಇರೋಂತಹದ್ದು. ವೈಷ್ಣವರೇನು ಅಂತಂದ್ರೆ ಸ್ವಲ್ಪ ನಿಧಾನ ಮಾಡಿದ್ದಕ್ಕೆ ಅಷ್ಟು ಮಟ್ಟಿಗೆ ನಾವು ಇನ್ನ ಮುಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಆಮೇಲೆ ನಮ್ಮ ವಿಜ್ಞಾನ ಏನಿದೆಯಲ್ಲ ಅಂದ್ರೆ ಕೃಷ್ಣ ಪ್ರಜ್ಞೆಯ ವಿಜ್ಞಾನ, ಅದು ಏನು ಅಂತಂದ್ರೆ ಇದೇ ಹಿನ್ನೆಲೆಯಲ್ಲಿ ಮುಂದುವರೆದಂತಹದ್ದು. ಹಾಗಾಗಿ ನಾವು ಇದನ್ನೇ ವೈದಿಕ ತತ್ವಗಳು ಪರಂಪರೆ ಗುರುವಿನ ಮೂಲಕ ಚಳುವಳಿ ಕೃಷ್ಣನನ್ನು ಅರಿಯುವುದು ಈ ಮೂಲಕವಾಗಿ ನಾವು ಮಾಡ್ಕೋತಾ ಬಂದಿದ್ದೀವಿ ಅಂತ ಅನ್ನೋದಕ್ಕೆ ಮುಗೀತು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲ ಚೆನ್ನಾಗಿ ಹೇಳಿದ್ದೀರಾ. ಎಲ್ರು ಹರಿಬೋಟ್ ಹೇಳಿ ಮಾತಾಜಿಗಳಿಗೆ ಇಬ್ಬರಿಗೂ ತುಂಬಾ ಚೆನ್ನಾಗಿ ಸಮರೈಸ್ ಮಾಡಿದ್ದೀರಾ. ಎಲ್ಲರೂ ಹೀಗೆ ಸಹಕರಿಸಿದ್ರೆ ಮತ್ತು ನಾವು ಈ ಕ್ಲಾಸ್ಗಳಲ್ಲಿ ಈ ಏನ್ ಪ್ರಶ್ನೆಗಳು ಬರುತ್ತೆ ಎಕ್ಸಾಮ್ ಅಲ್ಲಿ, ಓಪನ್ ಬುಕ್ ಮತ್ತೆ ಕ್ಲೋಸ್ ಬುಕ್, ಅವುಗಳನ್ನು ಕೂಡ ಚರ್ಚೆ ಮಾಡೋಣ. ಸೊ ಅದರಿಂದ ಕ್ಲಾಸ್ ಯಾರು ಮಿಸ್ ಮಾಡಬೇಡಿ, ನೀವುಗಳೇ ಚರ್ಚೆ ಮಾಡಬೇಕು. ನಾನು ಸ್ವಲ್ಪ ಸಹಾಯ ಮಾಡ್ತೀನಿ, ಆಮೇಲೆ ನೀವು ಅದನ್ನು ಸುಲಭವಾಗಿ ಬರೀಬಹುದು. ಸೊ ಈ ರೀತಿ ಯಾವುದು ಕ್ಲಾಸ್ ಮಿಸ್ ಮಾಡಬೇಡಿ. ಸೊ ಈಗ ಈ ಪರಿಚಯದಲ್ಲಿ ಈಗ 5 ಹೆಡಿಂಗ್ಸ್ ಇದಾವೆ. ಇಲ್ಲಿ ಈ 5 ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಈಶೋಪನಿಷತ್ನ ಆವಾಹನೆಯನ್ನು ನಾವು ಮಾಡಿರ್ಲಿಲ್ಲ, ಸಮಯದ ಅಭಾವದ ಕಾರಣದಿಂದ ನಾವು ಅಲ್ಲಿ ನಿಲ್ಸಿದ್ವಿ. ಸೊ ಇಂದಿನ ದಿನ ನಾವು ಈಶೋಪನಿಷತ್ನ ಆಹ್ವಾನೆಯಿಂದ ಅಂದ್ರೆ ಇನ್ವೊಕೇಶನ್ ಇಂದ ಮುಂದುವರಿಸ್ಕೊಂಡು ಹೋಗೋಣ. ಸೊ ಈ ಆವಾಹನೆ ನಾನು ಫಸ್ಟ್ ಹೇಳ್ತೀನಿ, ಆಮೇಲೆ ರಿಪೀಟ್ ಮಾಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಈಗ ರಿಪೀಟ್ ಮಾಡೋಣ ಒಂದೊಂದಾಗಿ, ಒಂದೊಂದು ಲೈನ್. ಓಂ ಪೂರ್ಣಮದ ಪೂರ್ಣಮಿದಂ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಪೂರ್ಣಮೇವಶಿಷ್ಯತೆ. ಸೊ ಹ್ಯಾಂಡ್ ರೈಸ್ ಮಾಡಿ ಅನುವಾದ ಮತ್ತು ಭಾವಾರ್ಥ ಓದೋರು. ಫಸ್ಟ್ ಯಾರು ಓದ್ತೀರಾ ಅನುವಾದ? ಹರೇ ಕೃಷ್ಣ. ಗೀತಾ ಮಾತಾಜಿ ಓದಿ. ಹರೇ ಕೃಷ್ಣ ಗುರುಜಿ. ಓದಿ. ಅನುವಾದ. ದೇವೋತ್ತಮ ವ್ಯಕ್ತಿತ್ವವು ಪರಿಪೂರ್ಣ ಮತ್ತು ಸಂಪೂರ್ಣ ಮತ್ತು ಅವನು ಸಂಪೂರ್ಣವಾಗಿ ಪರಿಪೂರ್ಣನಾಗಿರುವುದರಿಂದ ಈ ಅದ್ಭುತ ಪ್ರಪಂಚದಂತಹ ಅವನಿಂದ ಹೊರಹೊಮ್ಮುವ ಎಲ್ಲ ಹೊರಹೊಮ್ಮುವಿಕೆಗಳು ಸಂಪೂರ್ಣ ಸಮಗ್ರವಾಗಿ ಪರಿಪೂರ್ಣವಾಗಿವೆ. ಸಂಪೂರ್ಣ ಸಮಗ್ರತೆಯಿಂದ ಉತ್ಪತ್ತಿಯಾಗುವ ಯಾವುದೇ ವಿಷಯವು ಸ್ವತಃ ಸಂಪೂರ್ಣವಾಗಿದೆ. ಅವನು ಸಂಪೂರ್ಣ ಸಮಗ್ರನಾಗಿರುವುದರಿಂದ ಅವನಿಂದ ಹಲವಾರು ಸಂಪೂರ್ಣ ಘಟಕಗಳು ಹೊರಹೊಮ್ಮಿದರೂ ಅವನು ಸಂಪೂರ್ಣ ಸಮತೋಲನವಾಗಿ ಉಳಿಯುತ್ತಾನೆ. ಹರೇ ಕೃಷ್ಣ ಗುರುಜಿ. ಹರೇ. ಇಲ್ಲಿ ಬೇರೆ ಸ್ಕ್ರೀನ್ ಶೇರ್. ಲಕ್ಷ್ಮೀ ಮಾತಾಜಿ ಭಾವಾರ್ಥ ಓದ್ತೀರಾ? ಈ ಸ್ಕ್ರೀನ್ ಶೇರ್ ಮಾಡ್ತೀನಿ ಬೇರೆ. ಒಂದು ನಿಮಿಷ. ಭಾವಾರ್ಥ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಪ್ರಭು. ಓದಿ ಮಾತಾಜಿ. ಪರಿಪೂರ್ಣ ಅಥವಾ ಪರಮ ಸತ್ಯವೆಂದರೆ ಪರಿಪೂರ್ಣನಾದ ದೇವೋತ್ತಮ ಪರಮಪುರುಷ ನಿರಾಕಾರ ಬ್ರಹ್ಮನ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರವು ಪರಮ ಸಂಪೂರ್ಣ ಅಪೂರ್ಣ ಸಾಕ್ಷಾತ್ಕಾರ. ದೇವೋತ್ತಮ ಪರಮಪುರುಷನು ಸಚ್ಚಿದಾನಂದ ವಿಗ್ರಹನು. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರವು ಅವನ ಸತ್ ಲಕ್ಷಣದ ಅಥವಾ ಅವನ ನಿತ್ಯ ರೂಪದ ಸಾಕ್ಷಾತ್ಕಾರ ಮತ್ತು ಪರಮಾತ್ಮ ಸಾಕ್ಷಾತ್ಕಾರವು ಅವನ ಸತ್ ಮತ್ತು ಚಿತ್ ಲಕ್ಷಣಗಳು, ಅಂದರೆ ನಿತ್ಯತೆ. ನಮ್ಮ ಬದುಕಿನ ಉಳಿವಿಗೆ ನಮ್ಮ ಬದುಕಿನ ಉಳಿವಿಗೆ ಪ್ರಕೃತಿಯಲ್ಲೇ ಪೂರ್ಣ ವ್ಯವಸ್ಥೆ ಇದೆ ಎಂಬುದು ನಮಗೆ ಗೊತ್ತಿಲ್ಲವಾದ್ದರಿಂದ ನಾವು ಇಂದ್ರಿಯ ಸುಖವೆಂಬ ಪೂರ್ಣವೆನ್ನಲಾದ ಜೀವನವನ್ನು ಸೃಷ್ಟಿಸುವ ಸಲುವಾಗಿ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಪ್ರಯತ್ನಗಳನ್ನು ಮಾಡುತ್ತೇವೆ. ಪೂರ್ಣನೊಂದಿಗೆ ಸಮನ್ವಯಗೊಳಿಸದೆ ಜೀವಿಯು ಇಂದ್ರಿಯಗಳ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲವಾದ್ದರಿಂದ ಇಂದ್ರಿಯ ಸುಖವೆಂಬ ಭ್ರಮಾಜೀವನವು ಮಾಯೆ ಎಂದು ಪರಿಗಣಿಸಲಾಗಿದೆ. ದೇಹದ ಕೈ ದೇಹಕ್ಕೆ ಸೇರಿರುವವರೆಗೆ ಮಾತ್ರ ಅದು ಸಂಪೂರ್ಣವಾದ ಕೈಯಾಗಿರುತ್ತದೆ. ಕೈಯನ್ನು ದೇಹದಿಂದ ಕತ್ತರಿಸಿದಾಗಲೂ ಅದು ಕೈಯ ಹಾಗೆಯೇ ಕಾಣಬಹುದು, ಆದರೆ ಅದಕ್ಕೆ ಕೈನ ಯಾವ ಶಕ್ತಿಗಳೂ ಇರುವುದಿಲ್ಲ. ಅದೇ ರೀತಿ ಜೀವಿಗಳು ಪೂರ್ಣನ ವಿಭಿನ್ನಾಂಶಗಳು. ಅವನು ಪೂರ್ಣನಿಂದ ಕತ್ತರಿಸಿ ಹಾಕಿದಾಗ ಪೂರ್ಣತೆಯ ಭ್ರಮೆ ಅವರನ್ನು ಪೂರ್ಣವಾಗಿ ತೃಪ್ತಿಗೊಳಿಸಲಾರದು. ಮಾನವ ಜೀವನದ ಪರಿಪೂರ್ಣತೆಯನ್ನು ಒಬ್ಬನು ಅರಿಯಬೇಕಾದರೆ ಅವನು ಪೂರ್ಣನ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಸಾಧ್ಯ. ಈ ಜಗತ್ತಿನಲ್ಲಿ ಎಲ್ಲಾ ಸೇವೆಗಳು, ಅವು ಸಾಮಾಜಿಕವಾಗಿರಲಿ, ರಾಜಕೀಯವಾಗಿರಲಿ, ಜಾತಿ ಸಂಬಂಧದಾಗಿರಲಿ, ಅಂತಾರಾಷ್ಟ್ರೀಯವಾಗಿರಲಿ, ಇಲ್ಲವೇ ಅಂತರ್ಗ್ರಹದಿಂದಾಗಿರಲಿ, ಅವು ಪೂರ್ಣನೊಂದಿಗೆ ಸಮನ್ವಯಗೊಳಿಸುವವರೆಗೆ ಅಪರಿಪೂರ್ಣವಾಗಿಯೇ ಉಳಿಯುತ್ತವೆ. ಪ್ರತಿಯೊಂದನ್ನು ಪರಿಪೂರ್ಣತೆಯೊಂದಿಗೆ ಬೆಸೆದ ವಿಭಿನ್ನಾಂಶಗಳು ಸ್ವತಃ ಪೂರ್ಣಗೊಳ್ಳುವವು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಇಲ್ಲಿ ಈ ಶ್ಲೋಕವನ್ನು ಈಶೋಪನಿಷತ್ತಿನ ಪ್ರಾರಂಭದಲ್ಲಿ ಆಹ್ವಾನ ಶ್ಲೋಕ ಅಂದ್ರೆ ಇನ್ವೊಕೇಶನ್ ಶ್ಲೋಕ ಅಂತಾರೆ. ಸೊ ಈ ಶ್ಲೋಕವನ್ನು ಯಾಕೆ ಇದನ್ನು ಇನ್ವೊಕೇಶನ್ ಶ್ಲೋಕ ಅಂತ ಕರೀತಾರೆ ಅಂದ್ರೆ, ಇದು ಸಂಪೂರ್ಣ ಉಪನಿಷತ್ತುಗಳ ಪ್ರಮುಖ ತತ್ವಗಳನ್ನು ಒಂದೇ ಒಂದು ಮಂತ್ರದಲ್ಲಿ ಸಂಕ್ಷಿಪ್ತವಾಗಿ ಒಳಗೊಂಡಿದೆ.
ಸೊ ಇದು ನಾವು ಸುಮಾರು ಯಾಗ ಹೋಮಾದಿಗಳಲ್ಲಿ ಕೂಡ ಇದನ್ನು ಪ್ರಾರಂಭದಲ್ಲಿ ಇನ್ವೋಕ್ ಮಾಡ್ತಾರೆ, ಈ ಮಂತ್ರ ನಾವು ಕೇಳಿರಬಹುದು. ಸೊ ಇದನ್ನು ಸಂಪೂರ್ಣ ಇದು ಯಾಕಂದ್ರೆ ಇದು ಉಪನಿಷತ್ತಿನ ಎಲ್ಲಾ ಉಪನಿಷತ್ತುಗಳ ಪ್ರಮುಖ ತತ್ವಗಳನ್ನು, ಮೊದಲೇ ಉಪನಿಷತ್ತುಗಳು, ಅದರ ಮೇಲೆ ಪ್ರಮುಖ ತತ್ವಗಳು, ಆ ಪ್ರಮುಖ ತತ್ವಗಳನ್ನು ಇನ್ನಷ್ಟು ಸಂಕ್ಷಿಪ್ತವಾಗಿ ಒಂದೇ ಒಂದು ಮಂತ್ರದಲ್ಲಿ ಕೊಡಲಾಗಿದೆ ಇಲ್ಲಿ. ಸೊ ಆದ್ರಿಂದ ಇದನ್ನು ಈ ಆಹ್ವಾನ ಮಂತ್ರ ಅಂತ ಕರೀತಾರೆ. ಸೊ ಈ ಮಂತ್ರದ ಮುಖ್ಯ ತತ್ವಗಳೇನು ಅಂದ್ರೆ, ಒಂದು ಭಗವಂತನ ಒಡೆತನ ಮತ್ತು ನಿಯಂತ್ರಣ. ಇದು ಭಗವಂತನ ಒಡೆತನ ಇದು ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಭಗವಂತನಿಂದ ಸಂಪೂರ್ಣವಾಗಿದೆ ಇದು. ಸೊ ಆದ್ರಿಂದ ಇದು ಭಗವಂತನ ಸಂಪೂರ್ಣ ಸೇವೆಯಲ್ಲಿ ತೊಡಗಿದ ಇದು ಸೊ ಈ ಶ್ಲೋಕ ಏನು ಘೋಷಣೆ ಮಾಡುತ್ತೆ ಅಂದ್ರೆ, ಪರಮಾತ್ಮ ಪರಿಪೂರ್ಣ ಮತ್ತು ಸಂಪೂರ್ಣ. ಆದ್ರಿಂದ ಅವನಿಂದ ಹೊರಹೊಮ್ಮುವ ಎಲ್ಲವೂ ಕೂಡ ಪರಿಪೂರ್ಣವಾಗಿರ್ತದೆ. ಯಾರು ಪರಿಪೂರ್ಣವಾಗಿರ್ತಾರೆ ಅವರಿಂದ ಹೊಮ್ಮುವ ಪ್ರತಿಯೊಂದು ವಸ್ತುವು ಪರಿಪೂರ್ಣವಾಗಿರುತ್ತದೆ. ಅದರಿಂದ ಅವನಿಂದ ಭಗವಂತನಿಂದ ಅನೇಕ ಸಂಪೂರ್ಣ ಘಟಕಗಳು ಹೊರಹೊಮ್ಮಿದ್ರು. ಯಾಕಂದ್ರೆ ಅವನು ಪರಿಪೂರ್ಣರಾಗಿರುವುದರಿಂದ ಅವನಿಂದ ಹೊರಹೊಮ್ಮುವ ಎಲ್ಲಾ ಘಟಕಗಳು ಅಂದ್ರೆ ಎಲ್ಲಾ ವಸ್ತುಗಳು ಅವು ಕೂಡ ಪರಿಪೂರ್ಣವಾಗಿರುತ್ತವೆ. ಮತ್ತು ಅಂತಹ ಎಷ್ಟೇ ಸಂಪೂರ್ಣ ಘಟಕಗಳು ಅಂದ್ರೆ ಅನಂತ ಕೋಟಿ ಘಟಕಗಳು ಹೊರಹೊಮ್ಮಿದ್ರು ಕೂಡ ಅವನ ಪರಿಪೂರ್ಣತೆ ಹಾಗೆ ಇರುತ್ತೆ. ಅವನ ಪರಿಪೂರ್ಣತೆಯಲ್ಲಿ ಯಾವುದೇ ಕಡಿಮೆ ಆಗುವುದಿಲ್ಲ ಮತ್ತು ಅವನ ಪರಿಪೂರ್ಣತೆ ಹಾಗೆ ಸಮತೋಲನವನ್ನು ಕಾಯ್ಕೊಂಡಿರುತ್ತೆ. ಸೊ ಉದಾಹರಣೆಗೆ ಒಂದು ತಗೊಳ್ಬೇಕಂದ್ರೆ, ಇಷ್ಟೊಂದು ಕೋಟ್ಯಾಂತರ ಲೀಟರ್ ಗಟ್ಟಲೆ ಪಾನಿ ನೀರೇನಿದೆ, ಇದು ಸಮುದ್ರದಿಂದ ಸೂರ್ಯ ಇದನ್ನು ಆವಿ ಮಾಡ್ತಾನೆ ಮತ್ತು ಮೋಡಗಳಾಗಿ ಭೂಮಿಯ ಮೇಲಕ್ಕೆ ತಗೊಂಡ್ಬರ್ತಾನೆ. ಅದು ಎಷ್ಟೊಂದು ನೀರು ಬರುತ್ತೆ ನೋಡಿ, ಎಷ್ಟೊಂದು ಫ್ಲಡ್ಸ್ ಎಲ್ಲ ಬರುತ್ತೆ. ಇಷ್ಟೊಂದು ನೀರು ಸಮುದ್ರದಿಂದ ಹೊರಗಡೆ ಬಂದ್ರು ಆ ಸಮುದ್ರ ಹಂಗೆ ನಮ್ಗೆ ಅದೇ ರೀತಿ ಕಾಣಿಸುತ್ತೆ, ಅಷ್ಟೇ ಬೌಂಡ್ರಿಯಲ್ಲಿ ಇರುತ್ತೆ. ಅದೇನು ಹಿಂದಕ್ಕೆ ಹೊರಟೋಗ್ಬಿಡಲ್ಲ. ಎಲ್ಲಿವರೆಗೂ ತನ್ನ ಬೌಂಡ್ರಿ ಇತ್ತೋ ಆ ಬೌಂಡ್ರಿ ಒಳಗಡೆ ಇರುತ್ತೆ ಸಮುದ್ರ. ಸೊ ಈ ರೀತಿ ಒಂದು ಸಿಂಪಲ್ ಎಕ್ಸಾಂಪಲ್ ಇದು. ಸೊ ಈ ರೀತಿಯಾಗಿ ಅವನು ಪರಿಪೂರ್ಣನಾಗಿರ್ತಾನೆ. ಸೊ ಪೂರ್ಣತೆಯ ಮೂಲ ಏನಂದ್ರೆ, ಯಾಕೆ ಪರಿಪೂರ್ಣನಾಗಿರ್ತಾನೆ? ಪರಮಾತ್ಮನ ದಿವ್ಯ ವ್ಯಕ್ತಿತ್ವ. ಪೂರ್ಣದಿಂದ ಹೊರಹೊಮ್ಮುವುದು ಕೂಡ ಪೂರ್ಣವೇ. ಇದು ವೈದಿಕ ತತ್ವದ ಘೋಷಣೆ, ಈ ಶ್ಲೋಕದಲ್ಲಿ ಘೋಷಣೆ. ಸೊ ಎಲ್ಲಾ ಇದು ಉಪನಿಷತ್ತುಗಳು ಈ ಘೋಷಣೆಯನ್ನು ಮಾಡ್ತಾ ಇದ್ದಾವೆ. ಯಾಕಂದ್ರೆ ಪೂರ್ಣದಿಂದ ಹೊರಹೊಮ್ಮುವುದು ಕೂಡ ಪೂರ್ಣವೇ. ಇಲ್ಲಿ ಪರಮಾತ್ಮನ ಸ್ವರೂಪ ಸಚ್ಚಿದಾನಂದ ವಿಗ್ರಹ, ಅನಂತ, ದೋಷರಹಿತ ಮತ್ತು ಶಾಶ್ವತ. ಇಲ್ಲಿ ಪೂರ್ಣತೆಯ ತತ್ವ ಏನು ಅಂದ್ರೆ, ಪೂರ್ಣ ಮುದಚ್ಯತೆ ಅಂದ್ರೆ ಪೂರ್ಣದಿಂದ ಹೊರಹೊಮ್ಮುವುದು ಕೂಡ ಪೂರ್ಣ ಅಂದ್ರೆ ಸಂಪೂರ್ಣ, ಅದರಲ್ಲಿ ಏನು ಶಾರ್ಟೇಜ್ ಇರುವುದಿಲ್ಲ. ಪರಮಾತ್ಮನ ಸೃಷ್ಟಿಯು ಕೂಡ ತಾತ್ವಿಕವಾಗಿ, ಸಮಗ್ರವಾಗಿ, ಸಂಪೂರ್ಣವಾಗಿದೆ. ಇದು ಸೃಷ್ಟಿಯು ಕೂಡ ಪರಿಪೂರ್ಣ. ಈ ಪ್ರಪಂಚದ ಅಂಶಗಳೇನಿದಾವೆ, ಜೀವಿಗಳು, ಪ್ರಕೃತಿ, ಧರ್ಮ ಮತ್ತು ಪರಮಾತ್ಮನಿಂದ ಇವೆಲ್ಲವೂ ಹೊರಹೊಮ್ಮಿದೆ. ಇವೆಲ್ಲವೂ ಕೂಡ ಭಗವಂತನ ಶಕ್ತಿಯಿಂದ ನಿರ್ವಿತವಾಗಿದೆ, ಅಂದ್ರೆ ಕಂಟ್ರೋಲ್ ಆಗಿದೆ. ಇಲ್ಲಿ ಜೀವಿಯ ಸ್ಥಾನ ಏನಂದ್ರೆ ಪರಮಾತ್ಮನ ಭಾಗ. ಈ ಪರಮಾತ್ಮನ ಭಾಗ, ಇಲ್ಲಿ ಕೈಯ ಉದಾಹರಣೆಯನ್ನು ಕೊಡಲಾಗಿದೆ. ಸೊ ನಾವು ಹೇಗೆ ಒಂದು ಕೈಯನ್ನು ನಾವು ಕಟ್ ಮಾಡಿ ಹಾಕಿದ್ರೆ ಆ ಕೈಗೆ ಏನು ವ್ಯಾಲ್ಯೂ ಇಲ್ಲ ಮತ್ತು ಅದರಲ್ಲಿ ಯಾವುದು ಶಕ್ತಿ ಇರುವುದಿಲ್ಲ. ಎಲ್ಲಿವರೆಗೂ ಆ ಕೈ ನಮ್ಮ ದೇಹದೊಂದಿಗೆ ಸೇರ್ಕೊಂಡಿರುತ್ತೆ ಆಗ ಮಾತ್ರ ಆ ಕೈಗೆ ಒಂದು ಶಕ್ತಿ ಇರುತ್ತೆ. ಇಲ್ಲ ಅಂದ್ರೆ ಅದು ಸ್ವಲ್ಪ ಹೊತ್ತಿನಲ್ಲಿ ಅದು ಕೊಳತು ಹೋಗುತ್ತೆ ಮತ್ತೆ ನಾಶವಾಗಿ ಹೋಗುತ್ತೆ. ಸೊ ಅದೇ ರೀತಿ ಪರಮಾತ್ಮನಿಂದ ಬೇರ್ಪಟ್ಟಾಗ ಜೀವಿಯು ತನ್ನ ಸಮತೋಲನವನ್ನು ಕಳ್ಕೊಳ್ತಾನೆ ಮತ್ತು ನಾಶವಾಗ್ತಾನೆ. ಸೊ ಜೀವಿ ಅಂದ್ರೆ ದೇಹ ಮತ್ತೆ ನಾಶವಾಗ್ತಾ ಇರುತ್ತೆ, ಆತ್ಮ ನಾಶ ಆಗೋದಿಲ್ಲ. ಆದ್ರೆ ಆ ಆತ್ಮಕ್ಕೆ ಒಂದು ಏನು ಶಕ್ತಿ ಇರೋದಿಲ್ಲ. ಅಷ್ಟು ಏನು ಪರಮಾತ್ಮನ ಜೊತೆಯಲ್ಲಿರುವಾಗ ಏನು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ಒಂದು ಕಿಡಿ ಬೆಂಕಿಗೆ ಇರುವುದಿಲ್ಲ. ಸಂಪೂರ್ಣ ಬೆಂಕಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ಒಂದು ಕಿಡಿಗೆ ಏನು ಇರುವುದಿಲ್ಲ. ಅದು ಕ್ಷಣಾರ್ಧದಲ್ಲಿ ನಂದಿ ಹೋಗುತ್ತದೆ. ಸೊ ಯಾವಾಗ ನಾವು ಪರಮಾತ್ಮನ ಸೇವೆಯಲ್ಲಿ ತೊಡಗ್ತೀವಿ ಆಗ ಮಾತ್ರ ನಮಗೆ ಪರಿಪೂರ್ಣತೆಯ ಅನುಭವ ಆಗುತ್ತೆ. ಈ ಅಭಿಪ್ರಾಯ ಪೂರ್ಣತೆಯ ತತ್ವ ಮತ್ತು ಪರಮಾತ್ಮನ ದಿವ್ಯ ವ್ಯಕ್ತಿತ್ವದ ಬಗ್ಗೆ ಆಳವಾದ ಒಂದು ವಿವರಣೆ ಈ ಶ್ಲೋಕದಲ್ಲಿ. ಸೊ ಪರಮಾತ್ಮನು ಸಚ್ಚಿದಾನಂದ ಸ್ವರೂಪ, ಅವನಿಂದ ಹೊರಹೊಮ್ಮುವ ಪ್ರತಿಯೊಂದು ಕೂಡ ಪರಿಪೂರ್ಣತೆಯ ಪ್ರತ್ಯೇಕತೆಯನ್ನು ಹೊಂದಿರುತ್ತದೆ. ಸೊ ಈ ರೀತಿಯಾಗಿ ಪರಿಪೂರ್ಣತೆಯಿಂದ ಹೊಂದಿರುವುದರಿಂದ ಅವನಿಂದ ಎಷ್ಟೇ ಘಟಕಗಳು ಹೊರಹೊಮ್ಮಿದ್ರು ಕೂಡ ಅವನ ಶಕ್ತಿ, ಅಲೌಕಿಕ ಶಕ್ತಿ ಮತ್ತು ಅವ್ಯಯ ಸ್ವರೂಪದ ಪರಿಚಯವನ್ನು ನಮಗೆ ನೀಡುತ್ತದೆ. ಸೊ ಇಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಎಲ್ಲ
ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾನೆ ಭಗವಂತ. ಯಾಕಂದ್ರೆ ಅವನ ಶಕ್ತಿಗಳು ಅವನಂತೆ ಪೂರ್ಣ. ಸೊ ಈ ಸೃಷ್ಟಿ ಸ್ಥಿತಿ ಲಯವನ್ನು ಉಂಟು ಮಾಡುವ ಶಕ್ತಿಗಳು ಕೂಡ ಅವನಂತೆ ಪೂರ್ಣ. ಅದರಿಂದ ಸೃಷ್ಟಿ ಆಗುವಾಗ ಅದನ್ನು ತಕ್ಷಣ ಸ್ಥಿತಿ ಮಾಡ್ಲಿಕ್ಕೆ, ಅಂದ್ರೆ ಇದನ್ನು ಮೇಂಟೈನ್ ಮಾಡ್ಲಿಕ್ಕೆ ಏನು ಶಕ್ತಿಗಳು ಬೇಕೋ ಆ ಶಕ್ತಿಗಳನ್ನು ಕೂಡ ತಕ್ಷಣವೇ ಅವು ಆ ಸೃಷ್ಟಿ ಮಾಡುವ ವಸ್ತುವನ್ನು ಮೇಂಟೈನ್ ಮಾಡುವ ಒಂದು ಲಯವನ್ನು ತಗೊಳ್ತವೆ. ನಂತರ ಕೊನೆಯಲ್ಲಿ ಅದನ್ನು ಏನ್ ಮಾಡ್ತಾರೆ, ಡಿಸ್ಟ್ರಾಯ್ ಮಾಡ್ತಾರೆ. ಅಂದ್ರೆ ಲಯವನ್ನು ಮಾಡುವ ಶಕ್ತಿ ಕೂಡ ಸಮಯಕ್ಕೆ ಅದು ಲಯವಾಗಿ ಹೋಗ್ತಾ ಇರುತ್ತೆ. ಸೊ ಉದಾಹರಣೆಗೆ ಇನ್ನೊಂದು ತಗೊಳ್ಬೇಕಂದ್ರೆ ನಮ್ಮ ದೇಹವನ್ನೇ ತಗೊಳ್ಬಹುದು ನಾವು. ನಮ್ಮ ದೇಹದಲ್ಲಿ ಕೋಟ್ಯಾಂತರಗಷ್ಟೇ ಸೆಲ್ಗಳಿದಾವೆ. ಈ ಸೆಲ್ಗಳು ಏನ್ ಮಾಡ್ತಾ ಇರ್ತವೆ ಅಂದ್ರೆ ಪ್ರತಿದಿನ ಸಾಯ್ತಾ ಇರ್ತವೆ ಮತ್ತು ಹೊಸ ಸೆಲ್ಗಳು ಹುಟ್ಟುತ್ತಾ ಇರ್ತವೆ. ಈ ರೀತಿಯಾಗಿ ಈವನ್ ಮೆಡಿಕಲ್ ಸೈನ್ಸ್ ಅಲ್ಲೂ ಕೂಡ ಪ್ರೂವ್ ಮಾಡಿದ್ದಾರೆ. 90ರಿಂದ 120 ದಿನದೊಳಗಡೆ ಎಲ್ಲಾ ಸೆಲ್ಸ್ ಏನಿದೆ ದೇಹದಲ್ಲಿರೋ ಎಲ್ಲಾ ಸೆಲ್ಸ್ಗಳು ಹೊಸದಾಗಿ ಹುಟ್ಟುತ್ತಾವಂತೆ. ಅಂದ್ರೆ ಎಲ್ಲಾ ಸೆಲ್ಸ್ಗಳು ಸತ್ತೋಗಿ ಹೊಸ ಸೆಲ್ಗಳು ಹುಟ್ಟುತ್ತಾವಂತೆ. ಸೊ ಈ ರೀತಿಯಾಗಿ ಹೊಸ ಸೆಲ್ಗಳು ಸೃಷ್ಟಿ ಆಗ್ತಾ ಇರುತ್ತೆ. ಹೊಸ ಜೀವಕಣಗಳು, ಸೆಲ್ಸ್ ಅಂದ್ರೆ ಜೀವಕಣಗಳು ದೇಹದಲ್ಲಿ ಆ ಜೀವಕಣಗಳು ಸೃಷ್ಟಿ ಆಗ್ತಾ ಇರುತ್ತೆ. ಆ ಜೀವಕಣಗಳನ್ನು ಮೇಂಟೈನ್ ಮಾಡ್ಲಿಕ್ಕೆ ನಾವು ಆಹಾರವನ್ನು ತಗೊಳ್ತಾ ಇರ್ತೀವಿ. ರಕ್ತದ ಮೂಲಕ ಆ ಜೀವಕಣಗಳನ್ನು ಮೇಂಟೈನ್ ಮಾಡ್ಲಿಕ್ಕೆ ಏನು ನಮಗೆ ಪೋಷಕಾಂಶಗಳು ಬೇಕೋ ಅದನ್ನು ಕೂಡ ಸಿಗ್ತಾ ಇರುತ್ತೆ. ಅದು ಸ್ಥಿತಿ ಆಗುತ್ತೆ. ನಂತರ ಅದರ ಸಮಯ ಬಂದಾಗ 90ರಿಂದ 120 ದಿನಗಳ ಒಳಗಡೆ ಅದರ ಸಮಯ ಬರುತ್ತೆ. ಅದು ಅದು ಕೋಶ ಏನಿದೆ ಅದು ಸತ್ತೋಗುತ್ತೆ ಮತ್ತು ಅದನ್ನು ದೇಹದಿಂದ ಹೊರಗೆ ಹಾಕಲಾಗುತ್ತೆ. ಸೊ ಈ ರೀತಿಯಾಗಿ ಸೃಷ್ಟಿ ಸ್ಥಿತಿ ಲಯ ಸಂಪೂರ್ಣ ಸೃಷ್ಟಿಯಲ್ಲಿ ನಡೀತಾ ಇರುತ್ತೆ. ಸೊ ಯಾವಾಗ ಈ ಸೃಷ್ಟಿ ಸ್ಥಿತಿ ಲಯದಲ್ಲಿ ಉದಾಹರಣೆಗೆ ನಮ್ಮ ದೇಹವನ್ನು ಮುಂದುವರಿಸಿಕೊಂಡ್ರೆ ನಾವು ಉದಾಹರಣೆಗಾಗಿ ಅದ್ರಲ್ಲಿ ಏನಾಗುತ್ತೆ, ಯಾವುದೇ ಕೆಲವು ಸೆಲ್ಗಳು ಅದು ಯಾವಾಗ ಸಾಯೋದಿಲ್ವೋ ಮತ್ತೆ ಎಕ್ಸ್ಟ್ರಾ ಬೆಳ್ಕೊಳ್ಳಿಕ್ ಶುರು ಮಾಡ್ತಾವ, ಅವುಗಳನ್ನ ನಾವು ಕ್ಯಾನ್ಸರ್ ಅಂತ ಕರೆಯೋದು. ಅಂದ್ರೆ ಇದು ಅನ್ಕಂಟ್ರೋಲ್ಡ್ ಸೆಲ್ ಪೊಸಿಷನ್, ಇದು ಸೃಷ್ಟಿ ಸ್ಥಿತಿ ಲಯವನ್ನು ಮೀರ್ತಾ ಇದೆ ಇದು. ಸೊ ಯಾವಾಗ ಈ ರೀತಿಯ ಒಂದು ಕ್ಯಾನ್ಸರಸ್ ಬರುತ್ತೆ, ಈ ರೀತಿಯ ಸೆಲ್ಸ್ ಉತ್ಪನ್ನ ಆಗುತ್ತೆ, ಅದನ್ನು ಕ್ಯಾನ್ಸರ್ ಅಂತ ಕರೀತಾರೆ. ಅದನ್ನೇನ ಕ್ಯಾನ್ಸರ್ ಅಂತ ಹೇಳೋದು ಇದಕ್ಕೆ ಮೆಡಿಕಲ್ ಸೈನ್ಸ್ ಅಲ್ಲಿ. ಸೊ ಈಗ ಈ ಭಗವಂತನ ಸೃಷ್ಟಿಯಲ್ಲಿ ಕೂಡ ಆತರ ಕ್ಯಾನ್ಸರ್ಗಳ ಸೆಲ್ಗಳು ಬರ್ತವೆ. ಅಂದ್ರೆ ಭಗವಂತನನ್ನು ನಂಬದವರು, ಅಂದ್ರೆ ರಾಕ್ಷಸರು ಮತ್ತೆ ನರಾಧಮರು, ಇಂಥ ವ್ಯಕ್ತಿಗಳು ಬರ್ತಾರೆ. ಸೊ ಅಂತಹ ವ್ಯಕ್ತಿಗಳು ಬಂದಾಗ ಲಯ ಮಾಡುವುದು ಎಕ್ಸ್ಟ್ರಾ ಈ ಸೃಷ್ಟಿ ಸ್ಥಿತಿ ಲಯದ ಒಂದು ಲಯವನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ, ಬ್ಯಾಲೆನ್ಸ್ ಸ್ಥಿತಿ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಭಗವಂತ ತನ್ನ ಭಕ್ತರನ್ನ ಕಳಿಸ್ತಾನೆ. ಇಲ್ಲೇ ತಾನೇ ಬಂದು ಅಂತಹ ದುಷ್ಟರನ್ನು ದುಷ್ಟರನ್ನು ಡಿಸ್ಟ್ರಾಯ್ ಮಾಡ್ತಾನೆ ಮತ್ತು ಯಾರು ಭಕ್ತರಿರ್ತಾರೆ ಅವರನ್ನು ಪಾಲನೆ ಮಾಡ್ತಾನೆ. ಈ ರೀತಿಯಾಗಿ ಅವನ ಶಕ್ತಿಗಳು ಸಂಪೂರ್ಣವಾಗಿ ಇರ್ತವೆ, ಅವನಂತರೇ ಇರುತ್ತೆ. ಈ ಪ್ರಕೃತಿಯ ಭೌತಿಕ ಅಂಶಗಳಿಂದ 24 ಅಂಶಗಳು, ಪಂಚಭೂತಗಳು, ಪಂಚತನ್ಮಾತ್ರಗಳು, ಪಂಚಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವೆಲ್ಲವೂ ಕೂಡ ಭಗವಂತನಿಂದಲೇ ಬಂದಿರುವುದು ಮತ್ತು ಅವೆಲ್ಲವೂ ಸಂಪೂರ್ಣ. ಸೊ ಇವೆಲ್ಲವೂ ಕೂಡ ಈ 24 ಅಂಶಗಳು ಯಾವಾಗ ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತವೋ ಆಗಲೇ ಬ್ರಹ್ಮಾಂಡದ ಸಂಪೂರ್ಣ ನಿರ್ವಹಣೆ ಸಾಧ್ಯ. ಇದು ಮಾನವ ಶಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಭಗವಂತನ ಶಕ್ತಿಯಿಂದ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇದು 24 ಅಂಶಗಳನ್ನು ನಾವು ಅನಂತ ಕೋಟಿ ಬ್ರಹ್ಮಾಂಡಗಳ ಒಂದು ರಚನೆ ಮತ್ತು ಸ್ಥಿತಿ ಲಯಗಳನ್ನು ಮಾಡ್ಲಿಕ್ಕೆ ಮತ್ತು ಮೇಂಟೈನ್ ಮಾಡ್ಲಿಕ್ಕೆ ನಮ್ಮ ಮನುಷ್ಯನಿಂದ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಸೊ ಅದರಿಂದ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಭಗವಂತನಿಗೆ ಶರಣ ಆಗ್ಬೇಕು. ಭಗವಂತನಿಗೆ ನಾವು ಯಾವಾಗ ಶರಣ ಆಗ್ತೇವೆ, ಸೊ ಈ ಸೃಷ್ಟಿಯ ಸಮತೋಲನ ಮಾಡ್ಲಿಕ್ಕೆ ಪರಮಾತ್ಮನ ದಿವ್ಯ ನಿಯಂತ್ರಣದಿಂದ ಮಾತ್ರ ಸಾಧ್ಯ. ಇವೆಲ್ಲವೂ ಕೂಡ ಈ ದಿವ್ಯ ನಿಯಂತ್ರಣವನ್ನು ಪರಮಾತ್ಮನ ಯಾವುದೇ ಬಾಹ್ಯ ಪ್ರಯತ್ನವಿಲ್ಲದೆ ತಂತಾನೆ ಕಾರ್ಯನಿರ್ವಹಿಸುತ್ತೆ. ಯಾಕಂದ್ರೆ ಭಗವಂತ ಅವಕ್ಕೆಲ್ಲಾನು ಸರಿಯಾಗಿ ಯಾರ್ಯಾರನ್ನ ಎಲ್ಲೆಲ್ಲ ರೂಲ್ಸ್ ಏನ್ ಮಾಡಬೇಕು ಆ ರೂಲ್ಸ್ ಪ್ರಕಾರ ಅವು ನಡ್ಕೊಂಡು ಹೋಗ್ತಾ ಇರ್ತವೆ. ಇದು ಪರಮಾತ್ಮನ ನಿಯಮಿತ ಶಕ್ತಿಯಿಂದ ಸ್ಥಿರವಾಗಿರುತ್ತೆ ಮತ್ತು ಕಾಲಚಕ್ರದ ಪ್ರಕಾರ ಸಮಯ ಬಂದಾಗ ಬ್ರಹ್ಮಾಂಡವು ತನ್ನ ಕಾಲಮಾನದ ಪ್ರಕಾರ ಕಾರ್ಯನಿರ್ವಹಿಸಿ ನಂತರ ನಾಶಗೊಳ್ಳುತ್ತೆ. ನಂತರ ಇನ್ನೊಂದು ಹೊಸ ಬ್ರಹ್ಮಾಂಡ ಸೃಷ್ಟಿಯಾಗುತ್ತೆ. ಸೊ ಈ ರೀತಿಯಾಗಿ ಪರಮಾತ್ಮ ನಿಯಮದಂತೆ ಅದು ಸೃಷ್ಟಿಯಾಗುತ್ತೆ, ನಂತರ ಸಮಯ ಬಂದಾಗ ಅದು ನಾಶವಾಗುತ್ತೆ. ಸೊ ಅದರಿಂದ ನಮಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ರಕೃತಿಯಲ್ಲಿ ಜೀವ ನಿರ್ವಹಣೆಗೆ ಸಂಪೂರ್ಣ ವ್ಯವಸ್ಥೆ ಇದೆ. ನಾವು ಭಗವಂತನೊಂದಿಗೆ ಸಂಪರ್ಕ ಇಲ್ಲದೆ ನಾವು ಇಂದ್ರಿಯದ ಆನಂದವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಜೀವನ ಏನಾಗುತ್ತೆ, ಭ್ರಮೆಯ ತಪ್ಪು ದಾರಿ ಆಗುತ್ತೆ. ಸೊ ಆದ್ರಿಂದ ಈ ಶ್ಲೋಕದಲ್ಲಿ ಇಷ್ಟು ನಾವು ತಿಳ್ಕೊಂಡ್ವಿ. ಈಗ ಈ ಶ್ಲೋಕವನ್ನು ಏನ್ ತಿಳ್ಕೊಂಡಿದ್ನ ಸಮರೈಸ್ ಮಾಡೋಣ.
ಈ ರೀತಿಯಾಗಿ ಇಲ್ಲಿ ಪರಮ ಸತ್ಯದ ಹಂತ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಪ್ರೆಸೆಂಟೇಶನ್? ಹರೇ ಕೃಷ್ಣ, ಪ್ರೆಸೆಂಟೇಶನ್ ಕಾಣಿಸ್ತಾ ಇದೆಯಾ? ಇಲ್ಲ ಗುರುಜಿ, ಭಾವಾರ್ಥ ಕಾಣಿಸ್ತಿದೆ ಬಂದಿಲ್ಲ ಅಷ್ಟೇ. ಪ್ರಭುಜಿ. ಬಂದಿಲ್ವಾ? ಶೇರ್ ಮಾಡಿದ್ನಲ್ಲ, ಇನ್ನೊಂದ್ಸರಿ ಶೇರ್ ಮಾಡ್ತೀನಿ. ಈಗ ಬಂತು ಗುರುಜಿ, ಬಂತು. ಇಲ್ಲಿ ಪರಮ ಸತ್ಯದ ಹಂತಗಳ ಬಗ್ಗೆ ಮಾತಾಡಿದ್ದಾರೆ, ಸತ್, ಚಿತ್ ಮತ್ತು ಆನಂದ. ಇಲ್ಲಿ ಸಾಕ್ಷಾತ್ಕಾರದ ಹಂತ, ಕೆಲವರಿಗೆ ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತೆ ಮಾಯಾವಾದಿಗಳಿಗೆ. ಅವರು ಕೇವಲ ಒಂದು ಅಂಶದ ಭಗವಂತನ ಒಂದು ಅಂಶದ ಬಗ್ಗೆ ಮಾತ್ರ ತಿಳ್ಕೊತಾರೆ, ಸತ್ ಅಂಶದ ಬಗ್ಗೆ ಮಾತ್ರ ತಿಳ್ಕೊತಾರೆ. ಅದು ಶಾಶ್ವತತೆ ಮತ್ತು ಪರಮಾತ್ಮನ ಅಸ್ತಿತ್ವದ ಒಂದು ಅಂಶ ಮಾತ್ರ, ಅದು ಕೂಡ ಶಾಶ್ವತ. ಸತ್ ಖಂಡಿತವಾಗ್ಲೂ ಶಾಶ್ವತ. ಸತ್, ಚಿತ್, ಆನಂದ ಮೂರು ಶಾಶ್ವತ. ಆದರೆ ನಿರಾಕಾರ ಬ್ರಹ್ಮನವರಿಗೆ ಅದು ಪರಮಾತ್ಮನ ಒಂದು ಅಂಶ ಮಾತ್ರ ಗೊತ್ತಾಗುತ್ತೆ. ನಂತರ ಈ ನೆಕ್ಸ್ಟ್ ಒನ್ ಇಸ್ ಪರಮಾತ್ಮ ಸಾಕ್ಷಾತ್ಕಾರ ಯಾರಾಗುತ್ತೆ, ಅವ್ರಿಗೆ ಸತ್ ಮತ್ತು ಚಿತ್ ಅದರ ಪರಿಚಯ ಆಗುತ್ತೆ. ಅವರು ವಿಶ್ವದೊಳಗಿನ ನಿಯಂತ್ರಕ ಅನ್ನೋದವರು ಅವ್ರಿಗೆ ಗೊತ್ತಾಗುತ್ತೆ. ಶಾಶ್ವತ, ಅದು ಕೂಡ ಜ್ಞಾನ ಪ್ಲಸ್ ಶಾಶ್ವತೆ ಪ್ಲಸ್ ಜ್ಞಾನ. ಸೊ ಇವರಿಗೆ ಸತ್ ಮತ್ತು ಚಿತ್ ಎರಡು ಕೂಡ, ಚಿತ್ ಅಂದ್ರೆ ಜ್ಞಾನ ಮತ್ತು ವಿಶ್ವದೊಳಗಿನ ನಿಯಂತ್ರಕ. ಮತ್ತು ಭಗವಂತನ ಪೂರ್ಣ ವ್ಯಕ್ತಿತ್ವ ಯಾರಿಗೆ ಅರ್ಥ ಆಗುತ್ತೆ, ಅವರಿಗೆ ಸತ್, ಚಿತ್, ಆನಂದ ಮೂರು ಅರ್ಥ ಆಗುತ್ತೆ. ಶಾಶ್ವತತೆ, ಜ್ಞಾನ, ಆನಂದ ಎಲ್ಲವೂ ಸಿಗುತ್ತೆ. ಅವರಿಗೆ ಸಚ್ಚಿದಾನಂದ ವಿಗ್ರಹನ ಪರಿಚಯ ಆಗುತ್ತೆ, ಸಚ್ಚಿದಾನಂದ ವಿಗ್ರಹನ ದರ್ಶನವಾಗುತ್ತೆ, ಅವ್ರಿಗೆ ಭಗವಂತನ ದರ್ಶನವಾಗುತ್ತೆ. ಸೊ ಇಲ್ಲಿ ವಿಗ್ರಹ ಅಂದ್ರೆ ರೂಪ, ಅದು ಭೌತಿಕವಲ್ಲ, ಅದು ಅಲೌಕಿಕ ಮತ್ತು ದೋಷರಹಿತ ಅನಂತ. ಸೊ ಈ ರೀತಿ ಸತ್, ಚಿತ್, ಆನಂದ ವಿಗ್ರಹ ಅಂದ್ರೆ ಯಾವ ವಿಗ್ರಹದಲ್ಲಿ ಸತ್, ಚಿತ್ ಮತ್ತು ಆನಂದ ಮೂರು ಇದೆ ಅಂದ್ಬಿಟ್ಟು. ಆದ್ರಿಂದ ಯಾವಾಗ ಈ ಮೂರು ಇರುತ್ತೆ ಅದು ಭೌತಿಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಭೌತಿಕ, ಅದು ಅಲೌಕಿಕ ಆಗ್ಬಿಡುತ್ತೆ. ಮತ್ತು ಯಾವಾಗ ಅಲೌಕಿಕ ಆಗುತ್ತೆ ಅದು ದೋಷರಹಿತವಾಗುತ್ತೆ ಮತ್ತು ಅನಂತವಾಗಿರುತ್ತೆ. ಸೊ ಮತ್ತೆ ಇದು ಪೂರ್ಣತೆ ಮತ್ತು ವ್ಯಕ್ತಿತ್ವ. ಪರಮಾತ್ಮನು ಪೂರ್ಣ ಆಗಿರ್ಬೇಕಂದ್ರೆ ಅವನು ನಿರಾಕಾರ ಮತ್ತು ಅಪೂರ್ಣ ರೂಪದಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನಾವು ಮಾಯಾವಾದಿಗಳ ವಾದಗಳನ್ನು ತಳ್ಳಿ ಹಾಕಬಹುದು. ಯಾಕಂದ್ರೆ ಅವನು ಪರಿಪೂರ್ಣ ಆಗಿದ್ದಾನೆ, ಅವನು ನಿರಾಕಾರ ಆಗಿದ್ದಾನೆ ಮತ್ತು ಅಪೂರ್ಣ ರೂಪದಲ್ಲಿದ್ರೆ ಸಂಪೂರ್ಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಮೊದಲನೇ ಮಂತ್ರದಿಂದಲೇ ನಾವು ಈ ಮಾಯಾವಾದಿಗಳನ್ನು ಡಿಫೀಟ್ ಮಾಡಬಹುದು. ಅವನು ಭಗವಂತ ಅನಂತ, ಅಲೌಕಿಕ ಮತ್ತು ಸರ್ವವ್ಯಾಪಿ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಸೊ ಪೂರ್ಣತೆ ಅಂದ್ರೆ ಏನು ಅಂದ್ರೆ ಅನುಭವದ ಒಳಗಿನ ಮತ್ತು ಅನುಭವವನ್ನು ಮೀರುವ ಎಲ್ಲದರನ್ನು ಒಳಗೊಂಡಿರುವುದು ಪೂರ್ಣತೆಯ ಒಂದು ಡೆಫಿನೇಷನ್. ಸೊ ಪರಮ ಸತ್ಯದ ಹಂತಗಳು ಸಚ್ಚಿದಾನಂದ, ವೈದಿಕ ದೃಷ್ಟಿಕೋನ. ಈ ವೇದಗಳಂತೂ ಉಪನಿಷತ್ತುಗಳು ಈ ತತ್ವವನ್ನು ಪರಮ ಪುರುಷನ ಸಚ್ಚಿದಾನಂದ ಸ್ವರೂಪದ ಮೂಲಕವಾಗಿ ವಿವರಣೆ ಕೊಡ್ತವೆ. ಪರಮಾತ್ಮನ ಸಾಕ್ಷಾತ್ಕಾರ ಎಂದರೆ ಅವನ ಸಂಪೂರ್ಣ ಅಂಶಗಳನ್ನು, ಅಂದ್ರೆ ಮೂರನ್ನು ತಿಳ್ಕೊಳ್ಳುವುದು, ಸಚ್ಚು, ಚಿತ್ ಮತ್ತು ಆನಂದ. ಸತ್, ಚಿತ್, ಆನಂದ ಈ ಮೂರನ್ನು ತಿಳ್ಕೊಳ್ಳುವುದು ಅಂದ್ರೆ ಆಗ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ. ಸೊ ಈ ಮಾಯಾವಾದಿಗಳು ಏನಂದ್ರೆ ಇವ ಸತ್ ಮತ್ತು ಚಿತ್ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಮಾಯಾವಾದಿಗಳು ಸತ್ತಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಮತ್ತು ಜ್ಞಾನಿಗಳು ಸತ್ ಮತ್ತು ಚಿತ್ ಬಗ್ಗೆ ತಿಳ್ಕೊಳ್ತಾರೆ, ಅವ್ರಿಗೆ ಸ್ವಲ್ಪ ಜ್ಞಾನ ಬರುತ್ತೆ. ಜ್ಞಾನಯೋಗಿಗಳು, ಈ ಕರ್ಮಕಾಂಡೀಯ ಯೋಗಿಗಳು ಮತ್ತು ಮಾಯಾಯೋಗಿಗಳು, ಕರ್ಮಕಾಂಡಿಗಳು ಎಲ್ಲಿ ಬರೋದಿಲ್ಲ, ಮಾಯಾವಾದಿ ಯೋಗಿಗಳು ಈ ಸತ್ವರೆಗೂ ಬಂದು ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಬ್ರಹ್ಮನಲ್ಲಿ ಐಕ್ಯವಾಗುವುದು, ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯವಾಗುವುದು ಅಂದ್ಬಿಟ್ಟು ಅಲ್ಲೇ ನಿಂತ್ಕೋತಾವು. ನಂತರ ಚಿತ್ ಅಂದ್ರೆ ಇವರು ಜ್ಞಾನಿಗಳು, ಸ್ವಲ್ಪ ಜ್ಞಾನ ಇರುತ್ತೆ ಇವರಿಗೆ, ಅದರಿಂದ ಇವರಿಗೆ ಭಗವಂತನ ಚಿತ್ ಅಂಶದ ಬಗ್ಗೆ ಗೊತ್ತಾಗುತ್ತೆ. ಯಾರು ಭಕ್ತರಿರ್ತಾರೆ ಅವರಿಗೆ ಸತ್, ಚಿತ್ ಮತ್ತು ಆನಂದ ಮೂರು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದು ನಿಜವಾದ ಭಕ್ತನ ಸಾಕ್ಷಾತ್ಕಾರ. ಅವಾಗ ಏನಾಗುತ್ತೆ, ಅದು ಅತೀಂದ್ರಿಯ ಸಾಕ್ಷಾತ್ಕಾರ, ಅದು ದೈವಿಕ ಸಾಕ್ಷಾತ್ಕಾರ. ಇವೆರಡೂ ಕೂಡ ಭಕ್ತಿಯ ಮೂಲಕ ಮಾತ್ರ ಅತೀಂದ್ರಿಯ ಮತ್ತು ದೈವಿಕ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದರ ತಾತ್ಪರ್ಯ ಏನು ಅಂದ್ರೆ ಪರಮ ಸತ್ಯವು ವ್ಯಕ್ತಿತ್ವ ಪೂರ್ಣ, ಅನಂತ ಮತ್ತು ಅಲೌಕಿಕ. ನಿರಾಕಾರತೆ ಏನಿದೆ ಅದು ಪರಮ ಸತ್ವದ ಆಂಶಿಕ ಸಾಕ್ಷಾತ್ಕಾರ. ನಿರಾಕಾರ ಅಂದ್ರೆ ಬರೀ ಸತ್ ಅಂಶದ ಸಾಕ್ಷಾತ್ಕಾರ, ಸತ್ ಅಂಶದ ಆಂಶಿಕ ಸಾಕ್ಷಾತ್ಕಾರ ಅಷ್ಟೇ. ಅದು ಸ್ಮಾಲ್ ಏನು ಮೂರಿದೆ, ಸಂಪೂರ್ಣ ಆಗ್ಬೇಕು ಅಂದ್ರೆ ಮೂರು ಇರ್ಬೇಕು, ಸಚ್ಚಿತ ಮೂರು ಇರ್ಬೇಕು. ಆದ್ರೆ ಆ ಮೂರರಲ್ಲಿ ಒಂದು ಅಂಶ ಸತ್ ಅಂಶದ ಸಾಕ್ಷಾತ್ಕಾರ ಮಾತ್ರ ಈ ನಿರಾಕಾರತೆಯವರಿಗೆ ಆಗುತ್ತೆ. ಸೊ ಪೂರ್ಣತೆ ಅಂದ್ರೆ ಅಸ್ತಿತ್ವ, ಅನುಭವ ಮತ್ತು ಅತೀಂದ್ರಿಯ ಎಲ್ಲಾ ಅಂಶಗಳದ್ದು ಸೇರ್ಕೊಂಡಿರ್ಬೇಕು. ಸೊ ಆಲ್ ಆಸ್ಪೆಕ್ಟ್ಸ್ ಆಫ್ ಎಕ್ಸಿಸ್ಟೆನ್ಸ್, ಎಕ್ಸ್ಪೀರಿಯನ್ಸ್ ಅಂಡ್ ಟ್ರಾನ್ಸ್ಜೆಂಡೆನ್ಸ್. ಎಕ್ಸಿಸ್ಟೆನ್ಸ್ ಅಂದ್ರೆ ಅಸ್ತಿತ್ವ, ಎಕ್ಸ್ಪೀರಿಯನ್ಸ್ ಅಂದ್ರೆ ಅನುಭವ ಮತ್ತು ಟ್ರಾನ್ಸ್ಜೆಂಡೆನ್ಸ್ ಅಂದ್ರೆ ಅತೀಂದ್ರಿಯ. ಸೊ ಎಲ್ಲ ಅಂಶಗಳನ್ನು ನಾವು ಯಾವಾಗ ಸೇರಿಸ್ತೀವಿ ಆಗ ಅದು ಸಂಪೂರ್ಣ ಆಗುತ್ತೆ. ಸೊ ಯಾವಾಗ ಸಂಪೂರ್ಣ ಆಗುತ್ತೆ ಅವಾಗ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಇದು ಭಕ್ತರಿಗೆ ಕೇವಲ ಭಕ್ತಿಯಿಂದ ಮಾತ್ರ
ಸಾಧ್ಯ. ಪರಮಾತ್ಮ ಮತ್ತು ಸಂಪೂರ್ಣ ಸಮಗ್ರತೆ. ಪರಮಾತ್ಮನು ಅಪಾರ ಶಕ್ತಿಗಳನ್ನು ಹೊಂದಿರುವ ಪೂರ್ಣ ವ್ಯಕ್ತಿತ್ವ. ಭಗವಂತನ ಶಕ್ತಿಗಳಿಗೆ ಕೊನೆ ಮೊದಲಿಲ್ಲ. ಅವನ ಶಕ್ತಿಗಳು ಅವನಂತೆಯೇ ಸಂಪೂರ್ಣ. ಅದು ಈ ಅದ್ಭುತ ಜಗತ್ತಿನ ಮೂಲ. ಈ ಭೌತಿಕ ಬ್ರಹ್ಮಾಂಡ ತಾತ್ಕಾಲಿಕ ಅಭಿವ್ಯಕ್ತಿ ಮಾತ್ರ. ಈ 24 ಅಂಶಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದು ಕೇವಲ ತಾತ್ಕಾಲಿಕ ಅಭಿವ್ಯಕ್ತಿ. ಇದು ಸತ್ಯವೇ. ಈ ಭೌತಿಕ ಜಗತ್ತು ಕೂಡ ಸತ್ಯವೇ. ಆದರೆ ಯಾಕಂದ್ರೆ ಇದು ಭಗವಂತನಿಂದ ಬಂದಿದ್ದು. ಭಗವಂತನಿಂದ ಬಂದಿರೋದು ಎಲ್ಲವೂ ಸತ್ಯವೇ. ಈ ಭೌತಿಕ ಜಗತ್ತು ಸತ್ಯ, ಆಧ್ಯಾತ್ಮಿಕ ಜಗತ್ತು ಕೂಡ ಸತ್ಯವೇ. ಆದರೆ ಆಧ್ಯಾತ್ಮಿಕ ಜಗತ್ತಿಗೆ ನಾಶ ಇಲ್ಲ, ಭೌತಿಕ ಜಗತ್ತಿಗೆ ನಾಶ ಇದೆ. ಇದು ಟೆಂಪರರಿ. ಅಂದ್ರೆ ಇದು ಕೇವಲ ಇದು ತನ್ನ ಟೆಂಪರರಿ ಆಗಿರುತ್ತೆ. ಇದು ಬಹಳ ದಿವಸ ಇರುವುದಿಲ್ಲ. ಸೊ ಇದು ಬ್ರಹ್ಮಾಂಡ ಸ್ವತಃ ನಿರ್ವಹಣಾ ಶಕ್ತಿ ಹೊಂದಿರುತ್ತೆ. ಸೊ ಈ ಶ್ಲೋಕದಲ್ಲಿ ಅದನ್ನು ಕೂಡ ನಾವು ತಿಳ್ಕೊಂಡ್ವಿ. ಯಾವುದೇ ನಮ್ಮ ಬಾಹ್ಯ ಪ್ರಯತ್ನವಿಲ್ಲದೆ ಕೇವಲ ಭಗವಂತನ ಒಂದು ನಿಯಮಗಳ ಪ್ರಕಾರ ಈ ಬ್ರಹ್ಮಾಂಡವು ಸ್ವತಃ ತನ್ನ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತದೆ. ಸೊ ಯಾವ ರೀತಿ ನಮ್ಮ ಗೌರ್ಮೆಂಟ್ ಅಲ್ಲಿ ಇವಾಗ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ರಜಾ ಹೋದ್ರು ಸರ್ಕಾರಿ ಕೆಲಸಗಳು ನಡೀತಾನೆ ಇರ್ತವೆ. ಒಂದ್ ತಿಂಗಳು ರಜಾ ಹಾಕಿದ್ರು ಅಂತ ಇಟ್ಕೊಳ್ಳಿ. ಸೊ ಯಾವಾಗ ಏನು ಆಗುತ್ತೆ, ಎಲ್ಲ ಕೆಲಸಗಳು ತಮ್ಮ ಪಾಠಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇರ್ತವೆ. ಇಲ್ಲ ಅಂದ್ರೆ ಕೆಲವು ಸರಿ ಎಲೆಕ್ಷನ್ ಟೈಮ್ ಆಗುತ್ತೆ, 2-3 ತಿಂಗಳು ಸರ್ಕಾರಗಳು ಸರಿಯಾಗಿರೋದಿಲ್ಲ. ಆದ್ರೂ ಕೂಡ ಆ ಮಿಷನರಿ ಏನಿರುತ್ತೆ, ಏನು ಒಂದು ವ್ಯವಸ್ಥೆ ಏನಿರುತ್ತೆ ಸರ್ಕಾರದ, ಆ ಅಧಿಕಾರಿಗಳು ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತವೆ. ಇದೇ ರೀತಿ ಬ್ರಹ್ಮಾಂಡವು ಕೂಡ ಸ್ವತಃ ನಿರ್ವಹಣಾ ಶಕ್ತಿಯನ್ನು ಹೊಂದಿರುತ್ತೆ. ಆದರೆ ಯಾವಾಗಲೂ ಕೂಡ ಕೃಷ್ಣನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಬ್ರಹ್ಮಾಂಡ ತನ್ನದೇ ಆದ ಕಾಲಮಾನದ ಪ್ರಕಾರ ಕಾರ್ಯನಿರ್ವಹಿಸುತ್ತೆ. ಕಾಲ ಪೂರ್ತಿಯಾದಾಗ ಈ ತಾತ್ಕಾಲಿಕ ಅಭಿವ್ಯಕ್ತಿ, ನಾವು ಹೇಗೆ ದೇಹದಲ್ಲಿ ಕೋಶಗಳು ಹೇಗೆ ನಾಶವಾಗುತ್ತೆ ಅಂತ ತಿಳ್ಕೊಂಡ್ವಿ, ಅದೇ ರೀತಿ ತನ್ನ ಕಾಲಮಾನದ ಪ್ರಕಾರ ಕೆಲವು ಸೆಲ್ಗಳು 60 ದಿವಸಕ್ಕೆ ಸತ್ತೋಗುತ್ತವೆ, ಕೆಲವು 90 ದಿವಸ ಇರ್ತವೆ, ಕೆಲವು 120 ದಿವಸನೂ ಇರ್ತವೆ. ಸೊ ಯಾವ್ದು 120-130 ದಿವಸನು ಬಿಟ್ಟು ವರ್ಷಗಳಗಟ್ಟಲೆ ಇರ್ಲಿಕ್ಕೆ ಶುರು ಮಾಡುತ್ತೋ ಅವಾಗ ಅದನ್ನ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಯಾಕಂದ್ರೆ ಇದು ಬ್ರಹ್ಮಾಂಡ ಸತ್ತೋಗ್ಬೇಕು, ಮುಗಿಸ್ಬಿಡ್ಬೇಕು. ಸೊ ಆದ್ರಿಂದ ಈ ಬ್ರಹ್ಮಾಂಡದಲ್ಲಿರುವ ಸಂಪೂರ್ಣ ಪ್ರತಿಯೊಂದು ಜೀವಿಗೂ ಕೂಡ ಹೋಗ್ಲೇಬೇಕು. ಸೊ ಯಾರಿಗೂ ಕೂಡ ಇಲ್ಲಿ ಊಟ ಹೊಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸೊ ತನ್ನ ಕಾಲಮಾನದ ಪ್ರಕಾರ ಕಾರ್ಯನಿರ್ವಹಿಸುತ್ತೆ. ನಂತರ ಈ ತಾತ್ಕಾಲಿಕ ಅಭಿವ್ಯಕ್ತಿಯಾದ ಈ ಬ್ರಹ್ಮಾಂಡ ನಾಶವಾಗುತ್ತೆ. ಸೊ ಇದು ಪರಮಾತ್ಮನ ನಿಯಮದಂತೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಜೀವಿ ಒಂದು ಸಣ್ಣ ಘಟಕ ಅಷ್ಟೇ, ಅದು ಆದ್ರೂ ಕೂಡ ಪೂರ್ಣ ಘಟಕ. ಈ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಆ ಎಲ್ಲವೂ ಕೂಡ ಒಂದು ಜೀವಿಯಲ್ಲಿದೆ. ನೋಡಿ, ಜೀವಿಯಲ್ಲಿ ನಾವು ಹೇಗೆ ಹೇಳಿದ್ವಿ, ಜೀವಿ ತಂತಾನೆ ಸೃಷ್ಟಿನೂ ಮಾಡ್ತಾನೆ, ತಂತಾನೆ ಮೇಂಟೈನು ಮಾಡ್ತಾನೆ, ಈ ದೇಹ ಮೇಂಟೈನು ಮಾಡುತ್ತೆ ಆ ಸೆಲ್ಸ್ ಕೋಶಗಳನ್ನ. ನಂತರ ಆ ಜೀವಕೋಶಗಳನ್ನು ಅದನ್ನು ಏನ್ ಮಾಡುತ್ತೆ, ಸಾಯಿಸುತ್ತೆ ಕೂಡ. ಸೊ ಸಂಪೂರ್ಣ ಇದು ಪರಿಪೂರ್ಣತೆಯ ಸಂಪೂರ್ಣ ಘಟಕ, ಒಂದು ಸಣ್ಣ ಪೂರ್ಣ ಘಟಕ ಅಷ್ಟೇ ಇದು. ಸೊ ಅಪೂರ್ಣ ಜ್ಞಾನದಿಂದ ಜೀವಿಯು ಅಪೂರ್ಣತೆಯನ್ನು ಅನುಭವಿಸುತ್ತಾನೆ. ಮಾನವ ರೂಪದ ಜೀವನ ಏನು ಅಂದ್ರೆ ಪೂರ್ಣ ಪ್ರಜ್ಞೆಯ ಅಭಿವ್ಯಕ್ತಿ. ಸೊ ನಾವು ಇದು ಬಹಳ ಒಂದು ಶ್ರೇಷ್ಠವಾದ ಅವಕಾಶ. 84 ಲಕ್ಷ ಜೀವ ಪ್ರಭೇದಗಳ ನಂತರ ಸಿಗುವಂತ ಶ್ರೇಷ್ಠವಾದ ಅವಕಾಶ. ಸೊ ಅದರಿಂದ ನಾವು ಅದನ್ನು ತಿಳ್ಕೊಂಡು ನಾವು ನಮ್ಮ ಗುರಿಯನ್ನು ನಾವು ಮುಟ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಗುರಿ ಏನು? ಇದರಲ್ಲಿ ಜೀವಿಯು ಪೂರ್ಣ ಸಮಗ್ರತೆ ಅಂದ್ರೆ ಯಾರು? ಭಗವಂತ. ಆ ಭಗವಂತನನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಇಲ್ಲದಿದ್ರೆ ಮತ್ತು ಈ ಅವಕಾಶವನ್ನು ಕಳ್ಕೊತೇವೆ ಮತ್ತು ಮರು ಜನ್ಮದ ಚಕ್ರಕ್ಕೆ ಸಿಕ್ಕಾಕೋತೇವೆ. ಈ ಭೌತಿಕ ಪ್ರಕೃತಿಯ ನಿಯಮ ಏನು ಅಂದ್ರೆ ಅಪೂರ್ಣತೆಯಿಂದ ಪುನಃ ವಿಕಸನದ ಚಕ್ರ. ಯಾವಾಗ ಈ ವಿಕಸನದ ಚಕ್ರ ನಡೀತಾ ಇರುತ್ತೆ, ಅಪೂರ್ಣತೆಯಿಂದ ಪೂರ್ಣ ಆಗುತ್ತೆ, ಪೂರ್ಣದಿಂದ ವಿಕಸನ ಆಗುತ್ತೆ, ವಿಕಸನದಿಂದ ಮರಣ ಆಗುತ್ತೆ. ಈ ರೀತಿಯಾಗಿ ಈ ಭೌತಿಕ ಪ್ರಕೃತಿಯ ನಿಯಮ ನಡೀತಾನೆ ಇರುತ್ತೆ. ಇಲ್ಲಿ ತಾತ್ಪರ್ಯ ಏನು ಅಂದ್ರೆ ಪರಮಾತ್ಮನು ಪೂರ್ಣ, ಅನಂತ ಮತ್ತು ಸಚ್ಚಿದಾನಂದ ರೂಪ. ಪ್ರತಿ ಬ್ರಹ್ಮಾಂಡವು ಕೋಟಿಗಟ್ಟಲೆ ಅನಂತ ಕೋಟಿ ಬ್ರಹ್ಮಾಂಡಗಳಿವೆ. ಈ ಪ್ರತಿ ಬ್ರಹ್ಮಾಂಡಗಳು ಅವನ ಶಕ್ತಿಯಿಂದ ನಿರ್ವಹಿತವಾಗಿದ್ದು ಸ್ವತಂತ್ರವಾಗಿರುತ್ತವೆ. ಮಾನವ ಜೀವನವು ಪರಮಾತ್ಮನನ್ನು ಅರಿಯುವ ಅತ್ಯುತ್ತಮ ಅವಕಾಶ. ಮತ್ತು ಈ ಜ್ಞಾನವನ್ನು ಅರಿಯುವುದು ಯಾವಾಗ ನಾವು ನಮ್ಮ ಜೀವನ ಪರಮಾತ್ಮನ ಅರಿಯುವುದು ಎನ್ನುವ ಸಾಕ್ಷಾತ್ಕಾರವನ್ನು ನಾವು ಪಡ್ಕೋತೇವೆ, ಅದೇ ಪೂರ್ಣತೆ ನಮಗೆ ಸಾಕ್ಷಾತ್ಕಾರ ಆಗುತ್ತೆ. ಪ್ರಕೃತಿಯ ವ್ಯವಸ್ಥೆ ಮತ್ತು ಜೀವನದ ತಪ್ಪುದಾರಿ ಅಂದ್ರೆ ಪ್ರಕೃತಿಯಲ್ಲಿ ಸಂಪೂರ್ಣ ವ್ಯವಸ್ಥೆ ಇದೆ. ಪ್ರಕೃತಿ ಹೇಗ್ ನಡ್ಕೊಂಡು ಹೋಗ್ಬೇಕು ಅದಕ್ಕೆ ಸಂಪೂರ್ಣ ವ್ಯವಸ್ಥೆ ಇದೆ. ನಾವು ಅದನ್ನು ತಿಳ್ಕೊಳ್ಳದೆ ಇಂದ್ರಿಯ ಆನಂದದ ಜೀವನವನ್ನು ರೂಪಿಸಲು ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತೆ ನಾವು ಯಾವಾಗ ಪರಮಾತ್ಮನೊಂದಿಗೆ ವಿಶ್ವಾಸಪೂರ್ವಕವಾಗಿ ಸಂಪರ್ಕ ಹೊಂದದೆ ಇಂದ್ರಿಯ ಆನಂದವನ್ನು ಅನುಭವಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ, ಅದು ಸಾಧ್ಯವಿಲ್ಲದ ಕೆಲಸ. ಅದು ನಾವು ತಪ್ಪು ಭ್ರಮೆ ನಮ್ಮದು. ಸೊ ಈ ಭ್ರಮೆ ಜೀವನದಲ್ಲಿ ನಾವು ಅದೇನ್ ಮಾಡ್ತೀವಿ, ಈ ಭ್ರಮೆ ಜೀವನ ಏನದು ಇದು ತಾತ್ಕಾಲಿಕ. ಇದರಲ್ಲಿ ಎಂದಿಗೂ ತೃಪ್ತಿ ಸಿಗೋದಿಲ್ಲ.
ಮತ್ತೆ ಯಾಕೆ ತೃಪ್ತಿ ಸಿಗೋದಿಲ್ಲ ಅಂದ್ರೆ ನಾವು ಅಸತ್ಯದ ಹಿಂದೆ ಓಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಮ್ಗೆ ಎಂದಿಗೂ ತೃಪ್ತಿ ಸಿಗೋದಿಲ್ಲ. ಈಗ ಈ ಕೈ ಮತ್ತು ದೇಹಕ್ಕೆ ಅಂಟಿಕೊಂಡಿರುವ ಉಪಮೆಯನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಮುಂದಕ್ಕೆ ಹೋಗೋಣ. ಸಂಪೂರ್ಣತೆಯ ಮಾರ್ಗ ಏನು ಅಂದ್ರೆ ಸರ್ವಸ್ವದ ಸೇವೆ. ಸರ್ವಸ್ವ ಏನು ಅಂದ್ರೆ ಭಗವಂತ ಸರ್ವಸ್ವ. ಸೊ ಅದರಿಂದ ಮಾನವ ಜೀವವು ಒಂದು ಪೂರ್ಣ ಪ್ರಜ್ಞೆ ಅಭಿವ್ಯಕ್ತಿ, ಅಂದ್ರೆ ನಾವು ಸಂಪೂರ್ಣ ಘಟಕ. ಭಗವಂತರಿಂದ ಸಂಪೂರ್ಣವಾಗಿ ನಾವು ಕೂಡ ಒಂದು ಸಂಪೂರ್ಣ ಘಟಕ, ಆದ್ರೆ ಸಣ್ಣ ಘಟಕ, ಅತಿ ಸಣ್ಣ ಘಟಕ. ಈ ಜೀವನದಲ್ಲಿ ಪರಮಾತ್ಮನ ಈ ಜೀವನವನ್ನು ನಾವು ಈ ಘಟಕವನ್ನು ಅಂದ್ರೆ ನಮ್ಮ ಜೀವನವನ್ನು, ಈ ಮಾನವ ಜೀವನವನ್ನು ನಾವು ಪರಮಾತ್ಮನ ಸೇವೆಯಲ್ಲಿ ತೊಡಗಿಸಿದಾಗ ಮಾತ್ರ ನಮ್ಮ ಪರಿಪೂರ್ಣತೆ ನಮ್ಗೆ ಅರ್ಥವಾಗುತ್ತೆ. ಯಾಕಂದ್ರೆ ನಮ್ಮ ಕೈಯನ್ನು ನಾವು ಭಗವಂತನ ಕೈಗೆ ಸೇರಿಸ್ಕೊಂಡಾಗ ಮಾತ್ರ ನಮ್ಮ ಕೈಗೆ ಬಲ ಸಿಗುತ್ತೆ ಮತ್ತು ನಾವು ಭಗವಂತನ ಕೈಯಲ್ಲಿ ನಿಮಿತ್ತ ಮಾತ್ರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈಗ ಅರ್ಜುನನಿಗೆ ಹೇಳ್ತಾನೆ ಭಗವಂತ ಯುದ್ಧದಲ್ಲಿ, ಕೇವಲ ನಿಮಿತ್ತ ಮಾತ್ರ ನೀನು, ಮಿಕ್ಕದ್ದೆಲ್ಲ ಈ ಎಲ್ಲ ಯೋಧರನ್ನು ನಾನು ಈಗಾಗಲೇ ಕೊಂದಾಗಿದೆ, ನೀನು ಕೇವಲ ನಿಮಿತ್ತ ಮಾತ್ರ. ಬಾಣಗಳನ್ನು ಹೂಡು ಮತ್ತು ಬಾಣಗಳನ್ನು ಅವನ ಮೇಲೆ ಬಿಡು, ಮಿಕ್ಕಿದ್ದೆಲ್ಲ ನನಗೆ ಬಿಡು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ನಾವು ಯಾವುದೇ ಸೇವೆ ಮಾಡಿದ್ರು ಅದು ಪರಮಾತ್ಮನೊಂದಿಗೆ ನಾವು ಸೇರಿಸ್ಕೊಂಡಾಗ, ಆ ಸೇವೆಯನ್ನು ಪರಮಾತ್ಮನ ಇಚ್ಛೆಯೊಂದಿಗೆ ಸೇರಿಸ್ಕೊಂಡಾಗ ಮಾತ್ರ ಅದು ಪೂರ್ಣವಾಗ್ಲಿಕ್ಕೆ ಸಾಧ್ಯ. ಅಂದ್ರೆ ಇಲ್ಲಿ ಎಲ್ಲಾ ಒಂದು ಜಾಯಿನ್ ಆಗಿರುವ ಲಗತ್ತಿಸರ ಭಾಗಗಳು, ಕನೆಕ್ಟೆಡ್ ಭಾಗಗಳು, ಜೀವಿಗಳು, ಸಂಸ್ಥೆಗಳು, ಕ್ರಿಯೆಗಳು, ಇವೆಲ್ಲವೂ ಕೂಡ ಪರಮಾತ್ಮನೊಂದಿಗೆ ಸಂಪರ್ಕ ಹೊಂದಬೇಕು, ಆಗ್ಲೇ ಮಾತ್ರ ಅವು ಸಂಪೂರ್ಣವಾಗ್ಲಿಕ್ಕೆ ಸಾಧ್ಯ. ಸೊ ಪರಮಾತ್ಮನನ್ನು ನಾವು ಕೇಂದ್ರವಾಗಿ ಇಟ್ಕೋಬೇಕು, ಉಳಿದದ್ದೆಲ್ಲ ನಾವು ಅದನ್ನ ಸುತ್ತಲೂ ಮುತ್ತಲು ತಿರುಗ್ಬೇಕು. ಅಂದ್ರೆ ನಮ್ಮ ಒಂದು ಆಸೆಗಳೇನು ಅಂದ್ರೆ ನಾವು ಕೇಂದ್ರವಾಗಿರ್ಬೇಕು, ಮಿಕ್ಕಿದವರೆಲ್ಲ ನಮ್ಮ ಸುತ್ತಮುತ್ತ ತಿರುಗ್ಬೇಕು ಅಲ್ವಾ? ಅದೇ ರೀತಿ ಅಲ್ವಾ ನಮ್ದು ಆಸೆ? ಹೌದು ಪ್ರಭುಜಿ. ನಾವು ಕೂತ್ಕೊಂಡಿರ್ಬೇಕು, ಎಲ್ರು ಬಂದು ನಮಗ್ ಸೇವೆ ಮಾಡ್ಬೇಕು ಅಂತ. ಹಾಗಲ್ಲ, ಅದು ಸೃಷ್ಟಿ ಹಾಗೆ ಕೆಲಸ ಮಾಡೋದಿಲ್ಲ. ಎಲ್ರು ಪರಮಾತ್ಮನ ಕೇಂದ್ರದಲ್ಲಿ ಇಟ್ಕೊಂಡು ನಾವೆಲ್ಲರೂ ಅವನ ಸೇವೆಯಲ್ಲಿ ತೊಡಗಬೇಕು. ಆಗ ನಮ್ಗೆ ನಮ್ಮ ಜೀವನಕ್ಕೆ ನಿಜವಾದ ಅರ್ಥ ಸಿಗುತ್ತೆ. ಸೊ ಕೊನೆಗೆ ಈ ಶ್ಲೋಕದ ಪರಿಪೂರ್ಣತೆಯ ತಾತ್ಪರ್ಯ ಏನಂದ್ರೆ, ಪೂರ್ಣತೆಯ ಭ್ರಮೆ ಇಂದ್ರಿಯ ಆನಂದ ಮೂಲಕ ಪಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಸೇವೆ ಮತ್ತು ಸಂಪರ್ಕವೇ ನಿಜವಾದ ಜೀವಿಯ ಗುರಿ, ನಿಜವಾದ ಗುರಿ. ಈ ತತ್ವವು ವೈದಿಕ ದರ್ಶನದ ಭಕ್ತಿಯ ತಾತ್ವಿಕ ಶ್ರೇಷ್ಠತೆ ಮತ್ತು ಪ್ರಾಯೋಗಿಕ ಮಾರ್ಗವನ್ನು ನಮ್ಗೆ ಒದಗಿಸುತ್ತದೆ. ಇದು ಇನ್ವೊಕೇಶನ್ ಅಂತ ಅಷ್ಟೇ. ನಾವು ಈಗ ಈ ಮೂಲಕವಾಗಿ ಇದನ್ನು ಈ ಸಂಪೂರ್ಣ ಇದು ಏನಿದೆ, ವೇದಶಾಸ್ತ್ರಗಳೇನಿದಾವೆ, ಇದು ಉಪನಿಷತ್ತುಗಳು, ಈ ಎಲ್ಲ ಉಪನಿಷತ್ತುಗಳ ತಾತ್ಪರ್ಯ ಇಷ್ಟೇ. ಭಗವಂತ ಸಂಪೂರ್ಣ, ನಾವು ಒಂದು ಸಣ್ಣ ಸಂಪೂರ್ಣ ಘಟಕ, ಆ ಸಂಪೂರ್ಣ ಘಟಕದ ಒಂದು ಅಂಶ, ಮತ್ತು ನಾವು ಕೂಡ ಸಂಪೂರ್ಣ ಘಟಕ. ಈ ಸಂಪೂರ್ಣ ಘಟಕದ ಪ್ರಯೋಜನವನ್ನು ನಾವು ಪಡ್ಕೋಬೇಕು. ಇದನ್ನು ನಾವು 84 ಲಕ್ಷ ಯೋನಿಗಳ ಮೂಲಕ ಹಾದು ಬಂದ ನಂತರ ಪಡ್ಕೊಂಡಿದ್ದೀವಿ. ತುಂಬಾ ಅಪರೂಪವಾದ ಒಂದು ಉಪಲಬ್ಧಿ ನಮ್ಗೆ ಇದು. ಇದನ್ನು ನಾವು ಬಿಟ್ಟುಕೊಡಬಾರದು. ಇದರ ಒಂದು ಏನು ನಾವಿದೆ, ಇದನ್ನು ಬೆಸ್ಟ್ ಯೂಸ್ ಮಾಡ್ಕೋಬೇಕು. ಅತ್ಯಂತ ನಿಜವಾದ ಒಂದು ರೀತಿಯಲ್ಲಿ ಇದನ್ನು ಬಳಕೆ ಮಾಡ್ಕೋಬೇಕು. ಅದನ್ನ ಹೇಗೆ ಬಳಕೆ ಮಾಡ್ಕೊಳ್ಕೋ, ನಾವು ಪರಮಾತ್ಮನ ಅಂದ್ರೆ ಪೂರ್ಣತೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ತಿಳ್ಕೊಂಡು ನಾವು ಪೂರ್ಣದ ಸೇವೆಯನ್ನು ಮಾಡಬೇಕು, ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಸೊ ಯಾವಾಗ ನಾವು ಪರಮಾತ್ಮನ ಜೊತೆ ಸೇರ್ಕೊಳ್ತೇವೆ, ಅಂದ್ರೆ ನಮ್ಮ ಕೈಯನ್ನು ಪರಮಾತ್ಮನ ಜೊತೆಗೆ ಸೇರಿಸ್ತೀವಿ, ಆಗ ನಮಗೆ ನಿಜವಾದ ಜೀವನಕ್ಕೆ ಗುರಿ, ಅದು ನಿಜವಾದ ಜೀವನದ ಗುರಿ. ಮತ್ತು ಅದರಿಂದನೇ ನಮಗೆ ಮತ್ತೆ ಈ ಜೀವನ ಮರಣದ ಚಕ್ರದಿಂದ ಮುಕ್ತಿ ಸಿಗ್ಲಿಕ್ಕೆ ನಮಗೆ ಸಾಧ್ಯ ಇದೆ ಅಂತ ಈ ಶ್ಲೋಕದಲ್ಲಿ ನಮಗೆ ಅರ್ಥ ಆಗುತ್ತೆ. ಸಂಪೂರ್ಣ ಉಪನಿಷತ್ತನ್ನ ಹೇಳುವ ಗುರಿ ಅಷ್ಟೇ. ಅದಕ್ಕೋಸ್ಕರ ಇದನ್ನು ಇನ್ವೊಕೇಶನ್ ಮಂತ್ರ ಅಂತ ಕರೀತಾರೆ. ಈಗ ಯಾರಿಗಾರು ಏನೋ ಪ್ರಶ್ನೆ ಇದೆಯಾ? ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 1 ಹೋಗೋಣವಾ? ಯಾರಿಗೂ ಏನು ಪ್ರಶ್ನೆ ಇಲ್ವಾ ಇಲ್ಲಿ ಇನ್ವೊಕೇಶನ್ ಅಲ್ಲಿ? ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಮಂತ್ರ 1 ಕಾಣಿಸ್ತಾ ಇದೆ ಪ್ರಭುಜಿ, ಕಾಣಿಸ್ತಾ ಇದೆ. ಓಕೆ, ಫಸ್ಟ್ ನಾನು ಹೇಳ್ತೀನಿ, ಆಮೇಲೆ ರಿಪೀಟ್ ಮಾಡೋಣ. ಈಶೋಪನಿಷತ್ ಮಂತ್ರ 1. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗ್ರತ್ ಕಸ್ಯ ಸ್ವಿದ್ದನಂ. ಈಗ ರಿಪೀಟ್ ಮಾಡೋಣ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್
ತೇನ ತ್ಯಕ್ತೇನ ಭುಂಜೀತ ಮಾಗ್ರದ ಕಸ್ಯ ಸ್ವಿದ್ದನಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗ್ರದ ಕಸ್ಯ ಸ್ವಿದ್ದನಂ ಯಾರು ಓದ್ತೀರಾ? ಭಾವಾರ್ಥ ನಾನು ಓದ್ತೀನಿ ಪ್ರಭುಜಿ. ಓದ್ದೇ ಇದ್ದವ್ರು ಓದಿ. ನಾನು ಓದಿಲ್ಲ, ಓದ್ಬೋದು ಪ್ರಭುಜಿ. ಯಾರು ಓದ್ತಿದ್ರಿ? ಯಾರು ಹ್ಯಾಂಡ್ ರೈಸ್? ಲಕ್ಷ್ಮೀ PM. ಓದಿ ಮಾತಾಜಿ. ಬ್ರಹ್ಮಾಂಡದೊಳಗಿನ ಸಜೀವ ಅಥವಾ ನಿರ್ಜೀವವೆಲ್ಲವೂ ಭಗವಂತನ ನಿಯಂತ್ರಣದಲ್ಲಿದೆ ಮತ್ತು ಒಡೆತನದಲ್ಲಿದೆ. ಆದುದರಿಂದ ಒಬ್ಬನು ತನಗೆ ಅಗತ್ಯವಾದ ವಸ್ತುಗಳನ್ನು ಮಾತ್ರ ತನ್ನ ಭಾಗ ಎಂದು ಬದಿಗಿಡಬೇಕು. ಆದ್ದರಿಂದ ಒಬ್ಬನು ತನಗೆ ಬೇಕಾದುದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದ ವಸ್ತು ಯಾವುದು ಎಂದು ಚೆನ್ನಾಗಿ ತಿಳಿದುಕೊಂಡು ಇತರರ ವಸ್ತುಗಳನ್ನು ಸ್ವೀಕರಿಸಬಾರದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತತ್ವೇನ ಭುಂಜೇತ ಮಾಗೃಧ ತಸ್ಯ ಸಿದ್ಧ್ಯನಂ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರಿಣಿ ಮಾತಾಜಿ, ಸೆಕೆಂಡ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್ ಓದಿ. ಓದ್ತೀನಿ ಪ್ರಭುಜಿ. ಓದಿ. ಈಶೋಪನಿಷತ್ ಮಂತ್ರ 1. ಬ್ರಹ್ಮಾಂಡದೊಳಗಿನ ಸಜೀವ ಅಥವಾ ನಿರ್ಜೀವವೆಲ್ಲವೂ ಭಗವಂತನ ನಿಯಂತ್ರಣದಲ್ಲಿದೆ ಮತ್ತು ಒಡೆತನದಲ್ಲಿದೆ. ಒಡೆತನದಲ್ಲಿರುವ ವಸ್ತುಗಳನ್ನು ಮಾತ್ರ ತನ್ನ ಭಾಗ ಎಂದು ಬದಿಗಿಡಬೇಕು. ಇಲ್ಲೇನೋ ಬಿಟ್ಟೋಯ್ತು. ಆದುದರಿಂದ ಒಬ್ಬನು ತನಗೆ ಅಗತ್ಯವಾದ ವಸ್ತುಗಳನ್ನು ಮಾತ್ರ ತನ್ನ ಭಾಗ ಎಂದು ಬದಿಗಿಡಬೇಕು. ಆದ್ದರಿಂದ ಒಬ್ಬನು ತನಗೆ ಬೇಕಾದುದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದ ಯಾವುದೇ ವಸ್ತು ಯಾವುದು ಎಂದು ಚೆನ್ನಾಗಿ ತಿಳಿದುಕೊಂಡು ಇತರರ ವಸ್ತುಗಳನ್ನು ಸ್ವೀಕರಿಸಬಾರದು. ವೈದಿಕ ಜ್ಞಾನವು ತಪ್ಪಾಗಲಾರದು, ಏಕೆಂದರೆ ಅದು ಭಗವಂತನಿಂದಲೇ ಪ್ರಾರಂಭವಾಗುವ ಆಧ್ಯಾತ್ಮಿಕ ಗುರುಗಳ ಪರಿಪೂರ್ಣ ಶಿಷ್ಯ ಪರಂಪರೆಯ ಮೂಲಕ ಬರುತ್ತದೆ. ಅವರು ವೈದಿಕ ಜ್ಞಾನದ ಮೊದಲ ಪದವನ್ನು ಹೇಳಿದ್ದರಿಂದ ಈ ಜ್ಞಾನದ ಮೂಲವು ಅತೀಂದ್ರಿಯವಾಗಿದೆ. ಭಗವಂತ ಹೇಳಿದ ಮಾತುಗಳನ್ನು ಅಪೌರುಷೇಯ ಎಂದು ಕರೆಯುತ್ತಾರೆ. ಇದು ಯಾವುದೇ ಭಗವಂತ ಹೇಳಿದ ಮಾತುಗಳನ್ನು ಅಪೌರುಷೇಯ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಪ್ರಭುಜಿ, ಏನು ಹೇಳಿದ್ರಿ? ಭಗವಂತ ಹೇಳಿದ ಮಾತುಗಳನ್ನು ಅಪೌರುಷೇಯ ಎಂದು ಕರೆಯುತ್ತಾರೆ. ಯಾವುದೇ ಲೌಕಿಕ ವ್ಯಕ್ತಿಯಿಂದ ವಿತರಿಸಲ್ಪಟ್ಟಿಲ್ಲ ಎಂದು ಸೂಚಿಸುತ್ತದೆ. ಲೌಕಿಕ ಜಗತ್ತಿನಲ್ಲಿ ವಾಸಿಸುವ ಜೀವಿಯು 4 ದೋಷಗಳನ್ನು ಹೊಂದಿದೆ. ಅವನು ತಪ್ಪುಗಳನ್ನು ಮಾಡುವುದು ನಿಶ್ಚಿತ. ಅವನು ಭ್ರಮೆಗೆ ಒಳಗಾಗುತ್ತಾನೆ. ಅವನು ಇತರರನ್ನು ಮೋಸ ಮಾಡುವ ಪ್ರವೃತ್ತಿಯನ್ನು ಹೊಂದಿರುತ್ತಾನೆ. ಅವನ ಇಂದ್ರಿಯಗಳು ಅಪೂರ್ಣವಾಗಿವೆ. ಈ 4 ಅಪೂರ್ಣತೆಗಳನ್ನು ಹೊಂದಿರುವ ಯಾರು ಪರಿಪೂರ್ಣ ಜ್ಞಾನವನ್ನು ನೀಡಲು ಸಾಧ್ಯವಿಲ್ಲ. ಮತ್ತೆ ನೆಟ್ವರ್ಕ್ ಸರೋಯ್ತಾ ನಿಮ್ದು? ಪ್ರಭುಜಿ. ಬೇರೆ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಗುರುಜಿ, ಓದ್ತೀನಿ. ಸೆಕೆಂಡ್ ಓದ್ತೀನಿ. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಅಂತಹ ಅಪೂರ್ಣ ಜೀವಿಯಿಂದ ವೇದಗಳು ಉತ್ಪತ್ತಿಯಾಗುವುದಿಲ್ಲ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ, ಓದ್ತಾ ಇದ್ದೀನಿ ಗುರುಜಿ. ಶ್ರುತಿ ಮಾತಾಜಿ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಹಾ ಪ್ರಭುಜಿ, ಕೇಳಿಸ್ತಾ ಇದೆ ಪ್ರಭುಜಿ. ಕೇಳಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಮದ್ ಕೇಳಿಸ್ತಾ ಇಲ್ಲ ಅವ್ರಿಗೆ, ಅವ್ರದ್ ನಮಗ್ ಕೇಳಿಸ್ತಾ ಇದೆ. ಪ್ರಭುಜಿ, ನನ್ನ ವಾಯ್ಸ್ ಕೇಳಿಸ್ತಾ ಇದಾರ ಪ್ರಭುಜಿ? ಈಗ ಕೇಳಿಸ್ತಾ ಇದೆ. ಹೇಳಿ ಮಾತಾಜಿ, ಓದಿ ಈಗ. ಯಾರು ಗುರುಜಿ? ಯಾರು ಮೊದ್ಲು ಯಾವ್ದು ಓದ್ತಾ ಇದ್ರು ಹೇಳಿ. ಅವರೇ ಹರಿಣಿ ಮಾತಾಜಿ ಓದ್ತಿದ್ರಲ್ವ ಫಸ್ಟ್? ಕಂಟಿನ್ಯೂ ಮಾಡಿ. ಹರಿಣಿ ಮಾತಾಜಿ ಕಂಟಿನ್ಯೂ ಮಾಡಿ. ಓಕೆ ಪ್ರಭುಜಿ. ವೈದಿಕ ಜ್ಞಾನವು ಎಲ್ಲಿಂದ ಶುರು ಇಲ್ಲ. ಅಂತಹ ಅಪೂರ್ಣ ಜೀವಿಯಿಂದ ವೇದಗಳು ಉತ್ಪತ್ತಿಯಾಗುವುದಿಲ್ಲ.
ವೈದಿಕ ಜ್ಞಾನವನ್ನು ಮೂಲತಃ ಭಗವಂತನು ಬ್ರಹ್ಮನ ಹೃದಯಕ್ಕೆ ನೀಡಿದ್ದಾನೆ. ಮೊದಲ ಸೃಷ್ಟಿ ಜೀವಿ, ಮತ್ತು ಬ್ರಹ್ಮನು ತನ್ನ ಸರದಿಯಲ್ಲಿ ಈ ಜ್ಞಾನವನ್ನು ತನ್ನ ಪುತ್ರರಿಗೆ ಮತ್ತು ಶಿಷ್ಯರಿಗೆ ಹರಡಿದನು. ಅವರು ಅದನ್ನು ಇತಿಹಾಸದ ಮೂಲಕ ಹಸ್ತಾಂತರಿಸಿದರು. ಭಗವಂತನು ಪೂರ್ಣಂ, ಸರ್ವ ಪರಿಪೂರ್ಣನಾಗಿರುವುದರಿಂದ ಅವನು ನಿಯಂತ್ರಿಸುವ ಭೌತಿಕ ಪ್ರಕೃತಿಯ ನಿಯಮಗಳಿಗೆ ಒಳಪಡುವ ಸಾಧ್ಯತೆ ಇಲ್ಲ. ಆದಾಗ್ಯೂ ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳೆರಡೂ ಪ್ರಕೃತಿಯ ನಿಯಮಗಳಿಂದ ನಿಯಂತ್ರಿಸಲ್ಪಡುತ್ತವೆ ಮತ್ತು ಅಂತಿಮವಾಗಿ ಭಗವಂತನ ಶಕ್ತಿಯಿಂದ ನಿಯಂತ್ರಿಸಲ್ಪಡುತ್ತವೆ. ಈ ಈಶೋಪನಿಷತ್ ಯಜುರ್ವೇದದ ಭಾಗವಾಗಿದೆ ಮತ್ತು ಇದರ ಪರಿಣಾಮವಾಗಿ ಇದು ಬ್ರಹ್ಮಾಂಡದೊಳಗಿನ ಅಸ್ತಿತ್ವದಲ್ಲಿರುವ ಎಲ್ಲಾ ವಸ್ತುಗಳ ಮಾಲೀಕತ್ವದ ಮತ್ತು ಮಾಹಿತಿಯನ್ನು ಒಳಗೊಂಡಿದೆ. ಈಶಾವಾಸ್ಯಂ ಇದಂ ಸರ್ವಂ. ಓದ್ಬೇಕಾ ಪ್ರಭುಜಿ? ಕೆಳಗಡೆ ಬೇಡ, ಮೇಲೆ ಓದ್ಕೊಂಡು ನೆಕ್ಸ್ಟ್ ಸ್ಲೈಡ್ ಓದ್ಕೊಂಡು. ಇದರ ಪರಿಣಾಮವಾಗಿ ಇದು ಬ್ರಹ್ಮಾಂಡದೊಳಗೆ ಅಸ್ತಿತ್ವದಲ್ಲಿರುವ ಎಲ್ಲಾ ವಸ್ತುಗಳ ಮಾಲೀಕತ್ವದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಬ್ರಹ್ಮಾಂಡದೊಳಗಿನ ಎಲ್ಲದರ ಮೇಲೆ ಭಗವಂತನ ಮಾಲೀಕತ್ವವನ್ನು ಭಗವದ್ಗೀತೆಯ 7ನೇ ಅಧ್ಯಾಯದ 4 ಮತ್ತು 5ನೇ ಅಧ್ಯಾಯದಲ್ಲಿ ದೃಢೀಕರಿಸಲಾಗಿದೆ. ಅಲ್ಲಿ ಪರ ಮತ್ತು ಅಪರ ಪ್ರಕೃತಿಯನ್ನು ಚರ್ಚಿಸಲಾಗಿದೆ. ಪ್ರಕೃತಿ ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿ, ಈಥರ್, ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ ಎಲ್ಲವೂ ಕೂಡ ಭಗವಂತನ ಕೀಳು ಭೌತಿಕ ಶಕ್ತಿಗೆ ಅಪರ ಪ್ರಕೃತಿ ಸೇರಿದೆ. ಆದರೆ ಜೀವಿ ಸಾವಯವ ಶಕ್ತಿ, ಅವನ ಉನ್ನತ ಶಕ್ತಿ, ಪರಾಪ್ರಕೃತಿ, ಈ ಎರಡು ಪ್ರಕೃತಿಗಳು ಅಥವಾ ಶಕ್ತಿಗಳು ಭಗವಂತನಿಂದ ಹೊರಹೊಮ್ಮುತ್ತವೆ ಮತ್ತು ಅಂತಿಮವಾಗಿ ಅವನ ಅಸ್ತಿತ್ವದಲ್ಲಿರುವ ಎಲ್ಲದರ ನಿಯಂತ್ರಕ. ವಿಶ್ವದಲ್ಲಿ ಪರ ಮತ್ತು ಅಥವಾ ಅಪರ ಪ್ರಕೃತಿಗೆ ಸೇರದ ಯಾವುದೂ ಇಲ್ಲ. ಆದ್ದರಿಂದ ಎಲ್ಲವೂ ಪರಮಾತ್ಮನ ಆಸ್ತಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಶ್ಲೋಕ 4 ಮತ್ತು 5 7ನೇ ಅಧ್ಯಾಯದ ಬಗ್ಗೆ ಇಲ್ಲಿ ಕೊಡಲಾಗಿದೆ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಕೆಳಗಿನ ಓದ್ಬೇಕಾ ಪ್ರಭುಜಿ? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಶ್ಲೋಕ 5. ಅಪರೇಯಮಿತ ಸ್ವಾನ್ಯಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ನೆಕ್ಸ್ಟ್ ಯಾರಾದ್ರೂ ಲಕ್ಷ್ಮೀ ಮಾತಾಜಿ ಓದ್ತೀರಾ? ಓದ್ತೀನಿ ಪ್ರಭುಜಿ. ಲಕ್ಷ್ಮೀ ಬಿ.ವಿ. ಮಾತಾಜಿ ಹ್ಯಾಂಡ್ ರೈಸ್. ಹರೇ ಕೃಷ್ಣ. ಕೃಷ್ಣ ಗುರುಜಿ. ಆದ್ದರಿಂದ ಭಗವಂತನನ್ನು ಹೊರತುಪಡಿಸಿ ಯಾರೂ ಯಾವುದಕ್ಕೂ ಒಡೆಯರಲ್ಲ ಎಂದು ಫಸ್ಟ್ ಪ್ಯಾರಾಗ್ರಾಫ್ ಬಿಟ್ಬಿಟ್ಟಿದ್ದೀರಾ ನೋಡಿ. ಶ್ರೀ ಈಶೋಪನಿಷತ್ ಮಂತ್ರ 1. ಪರಮಾತ್ಮನು ಸಂಪೂರ್ಣ ವ್ಯಕ್ತಿಯಾಗಿರುವುದರಿಂದ ಅವನು ತನ್ನ ವಿಭಿನ್ನ ಸಾಮರ್ಥ್ಯಗಳ ಮೂಲಕ ಎಲ್ಲವನ್ನೂ ಸರಿಹೊಂದಿಸಲು ಸಂಪೂರ್ಣ ಮತ್ತು ಪರಿಪೂರ್ಣ ಬುದ್ಧಿವಂತಿಕೆಯನ್ನು ಹೊಂದಿದ್ದಾನೆ. ಪರಮಾತ್ಮನನ್ನು ಸಾಮಾನ್ಯವಾಗಿ ಬೆಂಕಿಗೆ ಹೋಲಿಸಲಾಗುತ್ತದೆ ಮತ್ತು ಸಾವಯವ ಮತ್ತು ಅಜೈವಿಕ ಎಲ್ಲವನ್ನೂ ಆ ಬೆಂಕಿಯ ಶಾಖ ಮತ್ತು ಬೆಳಕಿಗೆ ಹೋಲಿಸಲಾಗುತ್ತದೆ. ಬೆಂಕಿಯು ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಶಕ್ತಿಯನ್ನು ವಿತರಿಸುವಂತೆ ಭಗವಂತ ತನ್ನ ಶಕ್ತಿಯನ್ನು ವಿವಿಧ ರೀತಿಯಲ್ಲಿ ಪ್ರದರ್ಶಿಸುತ್ತಾನೆ. ಹೀಗಾಗಿ ಅವನು ಎಲ್ಲದರ ಅಂತಿಮ ನಿಯಂತ್ರಕ, ಪೋಷಕ ಮತ್ತು ಸರ್ವಾಧಿಕಾರಿಯಾಗಿ ಉಳಿದಿದ್ದಾನೆ. ಅವನು ಎಲ್ಲಾ ಶಕ್ತಿಗಳನ್ನು ಹೊಂದಿರುವವನು, ಎಲ್ಲವನ್ನೂ ತಿಳಿದಿರುವವನು ಮತ್ತು ಎಲ್ಲರಿಗೂ ಉಪಕಾರಿ. ಅವನು ಅಚಿಂತ್ಯವಾದ ಐಶ್ವರ್ಯ, ಶಕ್ತಿ, ಕೀರ್ತಿ, ಸೌಂದರ್ಯ, ಜ್ಞಾನ ಮತ್ತು ತ್ಯಾಗದಿಂದ ತುಂಬಿದ್ದಾನೆ. ಓದ್ಲ ಪ್ರಭು? ಹರೇ ಕೃಷ್ಣ. ಈ ಸ್ಲೈಡ್ ಮುಗಿಸಿ.
ಈ ಸ್ಲೈಡ್ ನೆಕ್ಸ್ಟ್ ಆದ್ದರಿಂದ ಸ್ಲೈಡ್ ಎರಡು ಮುಗಿಸಿ. ಓಕೆ ಪ್ರಭುಜಿ. ಆದ್ದರಿಂದ ಭಗವಂತನನ್ನು ಹೊರತುಪಡಿಸಿ ಯಾರೂ ಯಾವುದಕ್ಕೂ ಒಡೆಯರಲ್ಲ ಎಂದು ತಿಳಿದುಕೊಳ್ಳುವಷ್ಟು ಬುದ್ಧಿವಂತರಾಗಿರಬೇಕು. ಭಗವಂತನು ತನ್ನ ಕೋಟಾವಾಗಿ ನಿಗದಿಪಡಿಸಿದ ವಸ್ತುಗಳನ್ನು ಮಾತ್ರ ಸ್ವೀಕರಿಸಬೇಕು. ಉದಾಹರಣೆಗೆ ಹಸು ಹಾಲು ನೀಡುತ್ತದೆ, ಆದರೆ ಅದು ಹಾಲನ್ನು ಕುಡಿಯುವುದಿಲ್ಲ. ಹಸು ಹುಲ್ಲು ತಿನ್ನುತ್ತದೆ ಮತ್ತು ಅದರ ಹಾಲನ್ನು ಮನುಷ್ಯರಿಗೆ ಆಹಾರವೆಂದು ಗೊತ್ತುಪಡಿಸಲಾಗುತ್ತದೆ. ಭಗವಂತನ ವ್ಯವಸ್ಥೆ ಹೀಗಿದೆ. ಹೀಗೆ ಅವನು ನಮಗಾಗಿ ದಯೆಯಿಂದ ಮೀಸಲ್ಪಟ್ಟಿರುವ ವಿಷಯಗಳಿಂದ ನಾವು ತೃಪ್ತರಾಗಿರಬೇಕು ಮತ್ತು ನಮ್ಮಲ್ಲಿರುವ ವಸ್ತುಗಳು ನಿಜವಾಗಿ ಯಾರಿಗೆ ಸೇರಿವೆ ಎಂದು ನಾವು ಯಾವಾಗಲೂ ಪರಿಗಣಿಸಬೇಕು. ಉದಾಹರಣೆಗೆ, ಭೂಮಿ, ಮರ, ಕಲ್ಲು, ಕಬ್ಬಿಣ, ಸಿಮೆಂಟ್ ಮತ್ತು ಇತರ ಅನೇಕ ವಸ್ತುಗಳಿಂದ ಮಾಡಲ್ಪಟ್ಟ ನಮ್ಮ ವಾಸಸ್ಥಾನವನ್ನು ತೆಗೆದುಕೊಳ್ಳಿ. ನಾವು ಶ್ರೀ ಈಶ್ವರನ ಪರಿಭಾಷೆಯಲ್ಲಿ ಯೋಚಿಸಿದರೆ, ಈ ಯಾವುದೇ ಕಟ್ಟಡ ಸಾಮಗ್ರಿಗಳನ್ನು ನಾವೇ ಉತ್ಪಾದಿಸಲು ಸಾಧ್ಯವಿಲ್ಲ ಎಂದು ನಮಗೆ ತಿಳಿದಿರಬೇಕು. ನಾವು ಅವುಗಳನ್ನು ಸರಳವಾಗಿ ಒಟ್ಟುಗೂಡಿಸಬಹುದು ಮತ್ತು ನಮ್ಮ ಶ್ರಮದಿಂದ ಅವುಗಳನ್ನು ವಿವಿಧ ಆಕಾರಗಳಾಗಿ ಪರಿವರ್ತಿಸಬಹುದು. ಒಬ್ಬ ಕಾರ್ಮಿಕನು ವಸ್ತುವನ್ನು ತಯಾರಿಸಲು ಕಷ್ಟಪಟ್ಟು ಕೆಲಸ ಮಾಡಿದ ಮಾತ್ರಕ್ಕೆ ಅದರ ಮಾಲೀಕ ಎಂದು ಹೇಳಿಕೊಳ್ಳಲಾಗುವುದಿಲ್ಲ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ ತೇನ ತ್ಯಕ್ತೇನ ಭುಂಜೇತ ಮಾ ಗೃಧ ಕಸ್ಯ ಸ್ವಿದ್ದನಂ. ಹರೇ ಕೃಷ್ಣ ಗುರುಜಿ. ಈ ಸ್ಲೈಡ್ ಓದಿ. ಓಕೆ. ಶ್ರೀ ಈಶೋಪನಿಷತ್ ಮಾತ್ರ ಒಂದು. ಆಧುನಿಕ ಸಮಾಜದಲ್ಲಿ ಕೂಲಿಕಾರರು ಮತ್ತು ಬಂಡವಾಳಶಾಹಿಗಳು ನಡುವೆ ಯಾವಾಗಲೂ ದೊಡ್ಡ ಜಗಳವಿದೆ. ಈ ಜಗಳವು ಅಂತಾರಾಷ್ಟ್ರೀಯ ಸ್ವರೂಪವನ್ನು ಪಡೆದುಕೊಂಡಿದೆ ಮತ್ತು ಜಗತ್ತು ಅಪಾಯದಲ್ಲಿದೆ. ಪುರುಷರು ಶತ್ರುತ್ವದಲ್ಲಿ ಪರಸ್ಪರ ಎದುರಿಸುತ್ತಾರೆ ಮತ್ತು ಬೆಕ್ಕುಗಳು ಮತ್ತು ನಾಯಿಗಳಂತೆ ಗೊಣಗುತ್ತಾರೆ. ಶ್ರೀ ಈಶೋಪನಿಷತ್ ಬೆಕ್ಕುಗಳ ಮತ್ತು ನಾಯಿಗಳ ಸಲಹೆ ನೀಡಲು ಸಾಧ್ಯವಿಲ್ಲ, ಆದರೆ ಅದು ಧರ್ಮನಿಷ್ಠ ಆಚಾರ್ಯರು, ಪವಿತ್ರ ಗುರುಗಳು ಮೂಲಕ ದೇವರ ಸಂದೇಶವನ್ನು ಮನುಷ್ಯನಿಗೆ ತಲುಪಿಸುತ್ತದೆ. ಮಾನವ ಜನಾಂಗವು ಶ್ರೀ ಈಶೋಪನಿಷತ್ತಿನ ವೈದಿಕ ಜ್ಞಾನವನ್ನು ತೆಗೆದುಕೊಳ್ಳಬೇಕು ಮತ್ತು ಭೌತಿಕ ಆಸ್ತಿಗಾಗಿ ಜಗಳವಾಡಬಾರದು. ಒಬ್ಬನು ಭಗವಂತನ ಕರುಣೆಯಿಂದ ತನಗೆ ಯಾವ ಸವಲತ್ತುಗಳನ್ನು ನೀಡಿದರೂ ತೃಪ್ತನಾಗಬೇಕು. ಕಮ್ಯುನಿಸ್ಟರು ಅಥವಾ ಬಂಡವಾಳಶಾಹಿಗಳು ಅಥವಾ ಯಾವುದೇ ಇತರ ಪಕ್ಷಗಳು ಸಂಪೂರ್ಣವಾಗಿ ಭಗವಂತನ ಆಸ್ತಿಯಾಗಿರುವ ಪ್ರಕೃತಿಯ ಸಂಪನ್ಮೂಲಗಳ ಮೇಲೆ ಮೇಲಿಕತ್ವವನ್ನು ಹೊಂದಿದರೆ ಶಾಂತಿ ಇರುವುದಿಲ್ಲ. ಬಂಡವಾಳಶಾಹಿಗಳು ಕೇವಲ ರಾಜಕೀಯ ತಂತ್ರದಿಂದ ಕಮ್ಯುನಿಸ್ಟರನ್ನು ನಿಗ್ರಹಿಸಲು ಸಾಧ್ಯವಿಲ್ಲ, ಅಥವಾ ಕಮ್ಯುನಿಸ್ಟರು ಕದ್ದ ರೊಟ್ಟಿಗಾಗಿ ಹೋರಾಡುವ ಮೂಲಕ ಬಂಡವಾಳಶಾಹಿಗಳನ್ನು ಸೋಲಿಸಲು ಸಾಧ್ಯವಿಲ್ಲ. ಅವರು ಪರಮಪುರುಷನ ಮಾಲೀಕತ್ವವನ್ನು ಗುರುತಿಸದಿದ್ದರೆ ಅವರು ತಮ್ಮದು ಎಂದು ಹೇಳಿಕೊಳ್ಳುವ ಎಲ್ಲ ಆಸ್ತಿಯನ್ನು ಕದ್ದೊಯ್ಯಲಾಗುತ್ತದೆ. ಪರಿಣಾಮವಾಗಿ ಅವರು ಪ್ರಕೃತಿಯ ನಿಯಮಗಳಿಂದ ಶಿಕ್ಷೆಗೆ ಗುರಿಯಾಗುತ್ತಾರೆ. ಪರಮಾಣು ಬಾಂಬುಗಳು ಕಮ್ಯುನಿಸ್ಟರು ಮತ್ತು ಬಂಡವಾಳಶಾಹಿಗಳ ಕೈಯಲ್ಲಿವೆ ಮತ್ತು ಇಬ್ಬರು ಪರಮಾತ್ಮನ ಮಾಲೀಕತ್ವವನ್ನು ಗುರುತಿಸದಿದ್ದರೆ ಈ ಬಾಂಬುಗಳು ಅಂತಿಮ ಎರಡೂ ಪಕ್ಷಗಳನ್ನು ಹಾಳು ಮಾಡುವುದು ಖಚಿತ. ಹೀಗೆ ತಮ್ಮನ್ನು ರಕ್ಷಿಸಿಕೊಳ್ಳಲು ಮತ್ತು ಜಗತ್ತಿಗೆ ಶಾಂತಿಯನ್ನು ತರಲು ಎರಡೂ ಪಕ್ಷಗಳು ಶ್ರೀ ಈಶೋಪನಿಷತ್ ಸೂಚನೆಗಳನ್ನು ಅನುಸರಿಸಬೇಕು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಮತ್ತೆ. ಮನುಷ್ಯರು ಬೆಕ್ಕು ನಾಯಿಗಳಂತೆ ಜಗಳವಾಡುವವರಲ್ಲ. ಅವರು ಮಾನವ ಜೀವನದ ಮಹತ್ವ ಮತ್ತು ಗುರಿಯನ್ನು ಅರಿತುಕೊಳ್ಳುವಷ್ಟು ಬುದ್ಧಿವಂತರಾಗಿರಬೇಕು. ವೈದಿಕ ಸಾಹಿತ್ಯವು ಮಾನವೀಯತೆಗಾಗಿಯೇ ಹೊರತು ಬೆಕ್ಕು ಮತ್ತು ನಾಯಿಗಳಿಗಾಗಿ ಅಲ್ಲ. ಬೆಕ್ಕುಗಳು ಮತ್ತು ನಾಯಿಗಳು ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ಪಾಪವಿಲ್ಲದೆ ಕೊಲ್ಲಬಹುದು, ಆದರೆ ಮನುಷ್ಯನು ತನ್ನ ಅನಿಯಂತ್ರಿತ ರುಚಿ ಮೊಗ್ಗುಗಳ ತೃಪ್ತಿಗಾಗಿ ಪ್ರಾಣಿಯನ್ನು ಕೊಂದರೆ ಅವನು ಪ್ರಕೃತಿಯ ನಿಯಮಗಳನ್ನು ಮುರಿಯಲು ಹೊಣೆಗಾರನಾಗಿರುತ್ತಾನೆ. ಹೀಗಾಗಿ ಆತನಿಗೆ ಶಿಕ್ಷೆಯಾಗಬೇಕು. ಮನುಷ್ಯರ ಜೀವನ ಮಟ್ಟವನ್ನು ಪ್ರಾಣಿಗಳಿಗೆ ಅನ್ವಯಿಸಲಾಗುವುದಿಲ್ಲ. ಹುಲಿಯು ಅಕ್ಕಿ ಮತ್ತು ಗೋಧಿಯನ್ನು ತಿನ್ನುವುದಿಲ್ಲ ಅಥವಾ ಹಸುವಿನ ಹಾಲನ್ನು ಕುಡಿಯುವುದಿಲ್ಲ, ಏಕೆಂದರೆ ಅವನಿಗೆ ಪ್ರಾಣಿಗಳ ಮಾಂಸದ ಆಕಾರದಲ್ಲಿ ಆಹಾರವನ್ನು ನೀಡಲಾಗಿದೆ. ಅನೇಕ ಪ್ರಾಣಿಗಳು ಮತ್ತು ಪಕ್ಷಿಗಳಲ್ಲಿ ಕೆಲವು ಸಸ್ಯಾಹಾರಿಗಳು ಮತ್ತು ಇತರವುಗಳು ಮಾಂಸಾಹಾರಿಗಳು.
ಆದರೆ ಅವುಗಳಲ್ಲಿ ಯಾವುದೂ ಭಗವಂತನ ಇಚ್ಛೆಯಿಂದ ವಿಧಿಸಲ್ಪಟ್ಟ ಪ್ರಕೃತಿಯ ನಿಯಮಗಳನ್ನು ಉಲ್ಲಂಘಿಸುವುದಿಲ್ಲ. ಪ್ರಾಣಿಗಳು, ಪಕ್ಷಿಗಳು, ಸರೀಸೃಪಗಳು ಮತ್ತು ಇತರ ಕಡಿಮೆ ಜೀವನ ರೂಪಗಳು ಪ್ರಕೃತಿಯ ನಿಯಮಗಳಿಗೆ ಕಟ್ಟುನಿಟ್ಟಾಗಿ ಬದ್ಧವಾಗಿರುತ್ತವೆ. ಆದ್ದರಿಂದ ಅವರಿಗೆ ಪಾಪದ ಪ್ರಶ್ನೆ ಇಲ್ಲ ಅಥವಾ ಅವರಿಗೆ ವೇದ ಸೂಚನೆಗಳೂ ಇಲ್ಲ. ಮಾನವ ಜೀವನ ಮಾತ್ರ ಜವಾಬ್ದಾರಿಯ ಜೀವನ. ಮನುಷ್ಯರ ಜೀವನ ಮಟ್ಟವನ್ನು ಪ್ರಾಣಿಗಳಿಗೆ ಅನ್ವಯಿಸಲಾಗುವುದಿಲ್ಲ. ಪ್ರಭುಜಿ, ಇದು ರಿಪೀಟ್ ಆಗಿದೆ ಪ್ರಭುಜಿ ಈ ಪ್ಯಾರಾಗ್ರಾಫ್. ಕರೆಕ್ಟ್, ಈ ಪ್ಯಾರಾಗ್ರಾಫ್ ಮುಂದುವರಿಸೋಗಿ. ಆದಾಗ್ಯೂ ಸಸ್ಯಾಹಾರಿಯಾಗುವುದರಿಂದ ಪ್ರಕೃತಿಯ ನಿಯಮಗಳನ್ನು ಉಲ್ಲಂಘಿಸುವುದನ್ನು ತಪ್ಪಿಸಬಹುದು ಎಂದು ಯೋಚಿಸುವುದು ತಪ್ಪು. ತರಕಾರಿಗಳಿಗೂ ಜೀವವಿದೆ ಮತ್ತು ಒಂದು ಜೀವಿಯು ಇನ್ನೊಂದನ್ನು ತಿನ್ನಲು ಉದ್ದೇಶಿಸಿರುವುದು ಪ್ರಕೃತಿಯ ನಿಯಮವಾಗಿದ್ದರೂ ಮನುಷ್ಯರಿಗೆ ಪರಮಾತ್ಮನನ್ನು ಗುರುತಿಸುವುದು ಮುಖ್ಯ ವಿಷಯವಾಗಿದೆ. ಹೀಗಾಗಿ ಕಟ್ಟುನಿಟ್ಟಾದ ಸಸ್ಯಾಹಾರಿ ಎಂದು ಹೆಮ್ಮೆ ಪಡಬಾರದು. ಪ್ರಾಣಿಗಳು ಭಗವಂತನನ್ನು ಗುರುತಿಸುವ ಪ್ರಜ್ಞೆಯನ್ನು ಬೆಳೆಸಿಕೊಂಡಿಲ್ಲ, ಆದರೆ ವೈದಿಕ ಸಾಹಿತ್ಯದಿಂದ ಪಾಠಗಳನ್ನು ತೆಗೆದುಕೊಳ್ಳಲು ಮತ್ತು ಆ ಮೂಲಕ ಪ್ರಕೃತಿಯ ನಿಯಮಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅಂತಹ ಜ್ಞಾನದಿಂದ ಲಾಭವನ್ನು ಪಡೆದುಕೊಳ್ಳಲು ಮಾನವನು ಸಾಕಷ್ಟು ಬುದ್ಧಿವಂತನಾಗಿರುತ್ತಾನೆ. ಮನುಷ್ಯನು ವೈದಿಕ ಸಾಹಿತ್ಯದ ಸೂಚನೆಗಳನ್ನು ನಿರ್ಲಕ್ಷಿಸಿದರೆ ಅವನ ಜೀವನವು ತುಂಬಾ ಅಪಾಯಕಾರಿಯಾಗುತ್ತದೆ. ಆದ್ದರಿಂದ ಮಾನವನು ಪರಮಾತ್ಮನ ಅಧಿಕಾರವನ್ನು ಗುರುತಿಸಿ ಆತನ ಭಕ್ತನಾಗುವ ಅಗತ್ಯವಿದೆ. ಅವನು ಎಲ್ಲವನ್ನೂ ಭಗವಂತನ ಸೇವೆಗಾಗಿ ಅರ್ಪಿಸಬೇಕು ಮತ್ತು ಭಗವಂತನಿಗೆ ಅರ್ಪಿಸಿದ ಆಹಾರದ ಅವಶೇಷಗಳನ್ನು ಮಾತ್ರ ಸೇವಿಸಬೇಕು. ಇದರಿಂದ ಅವನು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಭಗವದ್ಗೀತೆಯಲ್ಲಿ 9.26 ಭಗವಂತನು ಶುದ್ಧ ಭಕ್ತನ ಕೈಯಿಂದ ಸಸ್ಯಾಹಾರವನ್ನು ಸ್ವೀಕರಿಸುತ್ತೇನೆ ಎಂದು ನೇರವಾಗಿ ಹೇಳುತ್ತಾನೆ. ಶ್ಲೋಕ 26. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯಪಹೃತ ಮಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಆದ್ದರಿಂದ ಮಾನವನು ಕಟ್ಟುನಿಟ್ಟಾದ ಸಸ್ಯಾಹಾರಿಯಾಗುವುದು ಮಾತ್ರವಲ್ಲದೆ ಭಗವಂತನ ಭಕ್ತನಾಗಬೇಕು. ಭಗವಂತನಿಗೆ ತನ್ನ ಎಲ್ಲಾ ಆಹಾರವನ್ನು ಅರ್ಪಿಸಬೇಕು ಮತ್ತು ನಂತರ ಅಂತಹ ಪ್ರಸಾದವನ್ನು ಅಥವಾ ದೇವರ ಕರುಣೆಯನ್ನು ಪಡೆಯಬೇಕು. ಈ ರೀತಿ ವರ್ತಿಸುವವರು ಮಾತ್ರ ಮಾನವ ಜೀವನದ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಬಲ್ಲರು. ಭಗವಂತನಿಗೆ ತಮ್ಮ ಆಹಾರವನ್ನು ಅರ್ಪಿಸದಿರುವವರು ಪಾಪವನ್ನು ಹೊರತುಪಡಿಸಿ ಬೇರೇನನ್ನೂ ತಿನ್ನುವುದಿಲ್ಲ ಮತ್ತು ಪಾಪದ ಫಲಿತಾಂಶಗಳಾದ ವಿವಿಧ ರೀತಿಯ ಸಂಕಟಗಳಿಗೆ ಒಳಗಾಗುತ್ತಾರೆ. ಭಗವದ್ಗೀತೆ 3.13 ಶ್ಲೋಕ 13. ಯಜ್ಞ ಶಿಷ್ಟಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಘಂ ಪಾಪ ಹೇ ಪಚಂತ್ಯಾತ್ಮಕಾರಣಾತ್. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಭಗವಂತನ ಮಾಲೀಕತ್ವವನ್ನು ಕಡೆಗಣಿಸುವ ಮೂಲಕ ಪ್ರಕೃತಿಯ ನಿಯಮಗಳ ಉದ್ದೇಶಪೂರ್ವಕ ಅಸಹಕಾರವೇ ಪಾಪದ ಮೂಲವಾಗಿದೆ. ಪ್ರಕೃತಿಯ ನಿಯಮಗಳು ಅಥವಾ ಭಗವಂತನ ಆದೇಶವನ್ನು ಉಲ್ಲಂಘಿಸುವುದು ಮನುಷ್ಯನಿಗೆ ವಿನಾಶವನ್ನು ತರುತ್ತದೆ. ವ್ಯತಿರಿಕ್ತವಾಗಿ ಸಮಚಿತ್ತದಿಂದಿರುವವನು, ನಿಸರ್ಗದ ನಿಯಮಗಳನ್ನು ತಿಳಿದಿರುವವನು ಮತ್ತು ಅನಾವಶ್ಯಕವಾದ ಬಾಂಧವ್ಯ ಅಥವಾ ವಿರಕ್ತಿಯಿಂದ ಪ್ರಭಾವಿತನಾಗದವನು ಭಗವಂತನಿಂದ ಗುರುತಿಸಲ್ಪಡುತ್ತಾನೆ ಮತ್ತು ಹೀಗೆ ದೇವರಿಗೆ ಹಿಂತಿರುಗಲು, ಶಾಶ್ವತ ಮನೆಗೆ ಹಿಂದಿರುಗಲು ಅರ್ಹನಾಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಈಗ ಎಲ್ಲರಿಗೂ ಒಂದು ಪ್ರಶ್ನೆ. ಈಗ ನೀವೆಲ್ಲ ಮನೆಯಲ್ಲಿ ಇದ್ದೀರಲ್ಲ, ನಿಮ್ಮ ಮನೆ ಯಾರ್ದು? ಏನ್ ಪ್ರಭು? ಹರೇ ಕೃಷ್ಣ, ಕೇಳಿಸ್ಲಿಲ್ಲ. ಈಗೆಲ್ಲರಿಗೂ ನಿಮ್ಗೊಂದು ಪ್ರಶ್ನೆ. ಇಷ್ಟೊತ್ತು ಶ್ಲೋಕ ಮತ್ತು ಶ್ಲೋಕದ ಭಾವಾರ್ಥ ಓದಿದ್ವಲ್ಲ? ಹೌದು ಪ್ರಭು. ಓದಿದಲ್ವಾ? ಸೊ ಇವಾಗ ಹೇಳಿ, ನೀವಿರುವ ಮನೆ ಯಾರದ್ದು? ಭಗವಂತ ದೇವರದ್ದು. ಇವಾಗ ಭಗವಂತಂದು ಅಂತೀವಿ, ಮೊದಲು ನಮ್ಮನೆ ನಮ್ದೇ ಅಂತ ಹೇಳ್ತಾ ಇದ್ದಿದ್ದು. ಎಲ್ಲ ಕನ್ಫರ್ಮ್ ಆಯ್ತಾ? ಆಯ್ತು. ಇದು ನಿಮ್ಮ ಈಶಾವಾಸ್ಯ ಮಕ್ಕಳು? ಭಗವಂತಂದು ಪ್ರಭು ಎಲ್ಲ. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ?
ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ ಅಷ್ಟೇ, ಭಗವಂತ ಪ್ರಭುಜಿ, ಕೊಟ್ಟಿರೋದು. ಈ ಒಂದು ಸಂಘದಲ್ಲಿರುವಾಗ ಮಾತ್ರ ಇದು ಭಗವಂತಂದು ಅಂತೀವಿ ಪ್ರಭುಜಿ. ಸ್ವಲ್ಪ ಆಚೆ ಹೋದ್ಮೇಲೆ ಮತ್ತೂ ನಾವು ಕ್ಲಾಸ್ ನಂದು ಮುಗಿದ್ಮೇಲೆ ನಿಂದು ಮುಗೀತು. ನಿಂದು ನಂದು ಹೊರಗಡೆ ಗಲಾಟೆ ಬರ್ತಿದಂಗೆ ಮತ್ತು ಬಾಯ್ ಮಾಡ್ತೀವಿ ಪ್ರಭುಜಿ. ಕ್ಲಾಸ್ ಮುಗಿದ್ಮೇಲೆ ಮುಗೀತು. ಹಾ, ಒಂಚೂರು ಏನಾದ್ರೂ ಮನೆ ಮುಂದೆ ಏನಾದ್ರೂ ಬಿತ್ತು ಮಾಡಿದ್ರು ಅಂದ್ರೆ ನಂದು ನಿಂದು ಜಗಳ ಗಲಾಟೆ ಇದ್ದೇ ಇರುತ್ತೆ. ಶುರುವಾಗುತ್ತೆ. ಏನಾದ್ರು ಕೇಳಿದ್ರು ಅಷ್ಟೇ ಪ್ರಭು, ಇದು ನಮ್ದು ಅಂತಾನೆ ಹೇಳೋದು. ಭಗವಂತನ ಯಾರು ಜನರಲ್ ಆಗಿ ಹೇಳೋದೇ ಇಲ್ಲ ಪ್ರಭು. ಹೇಳಲ್ಲ. ಹಾಗಾದ್ರೆ ಇವತ್ತಿಂದ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಸಾಲ್ವ್ ಆಯ್ತು. ಗುರುಜಿ, ಭಗವಂತಂದು ಅಂದ್ರೆ ಅವ್ರು ಏನಾರ ಮಾಡಕ್ ಅವ್ರಿಗೆ ಅವಕಾಶ ಇರುತ್ತಲ್ವಾ? ನಿಂದಲ್ವಲ್ಲ ಬಿಡು ಈ ಮನೆ ಅಂತ ಅಂದ್ಬಿಟ್ರೆ. ಹಾ ಹೌದು ಪ್ರಭುಜಿ, ಅದು ಹೊರಗಡೆ ಜಾಸ್ತಿ ಆಗಿದೆ ನೋಡಿ, ಇತ್ತೀಚೆಗೆ. ಒಂದು ಭಗವಂತ ಕತೆ ತಾನೇ ಇದೆ. ನಿಂತಲ್ವಲ್ಲ ಅಂತ. ಅಲ್ಲ, ನಾರದ ಮಹರ್ಷಿಗಳದ್ದು ಒಂದು ಕತೆ ಇದೆ, ಒಂದು ಹಾವಿನ ಕತೆ. ನೀವೆಲ್ಲ ಕೇಳಿರ್ಬೋದಲ್ಲ. ಒಂದು ಹಾವು ಹೋಗ್ತಾ ಇರುತ್ತೆ, ನಾರದ ಮಹರ್ಷಿಗಳು, ಆ ಹಾವು ಎಲ್ಲರನ್ನೂ ಕಚ್ತಾ ಇರುತ್ತೆ. ನಾರದ ಮಹರ್ಷಿಗಳು ದಾರಿಯಲ್ಲಿ ಬರ್ತಾರೆ, ಗೊತ್ತಲ್ಲ ನಾರದ ಮಹರ್ಷಿಗಳು. ಸೊ ಅವ್ರಿಗೆ ಆ ಕತೆ ನಿಮ್ಗೆಲ್ಲ ಗೊತ್ತಿರೋದು. ಹಾಗೆ ಬುಸ್ ಬುಸ್ ಅನ್ನೋದು ನಿಲ್ಸಬಾರ್ದು. ಅದೇ ಆದ್ರೆ ಮನಸ್ಸಿನ ಒಳಗಡೆ ಬಿ ಪಿ ರೈಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇರೋದು. ಆಯ್ತಾ? ಸೊ ನಮ್ಮ ಮಕ್ಕಳು ನಮ್ಮವರಲ್ಲ, ಜೊತೆಯಲ್ಲಿರುವವರು ನಮ್ಮವರಲ್ಲ. ಈ ಭೂಮಿ, ಈ ದೇಶ, ಈ ಮನೆ, ಮಠ ಯಾವುದು ನಮ್ಮದಲ್ಲ. ಎಲ್ಲವೂ ಕೂಡ ಭಗವಂತನದ್ದು. ದೇಹ ಕೂಡ, ನಾವು ಇರುವ ದೇಹ ಕೂಡ ಭಗವಂತನದ್ದೇ. ಸೊ ಭಗವಂತ 2ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲೇ ಹೇಳ್ಬಿಟ್ಟಿದ್ದಾನೆ. ಏನಂತ? ನೀನು ಒಂದು ಆತ್ಮ, ಇದು ದೇಹ ಕೇವಲ ಒಂದು ಹೊದಿಕೆ ಮಾತ್ರ. ನಿನ್ನ ಆತ್ಮಕ್ಕೆ ಒಂದು ಹೊದಿಕೆ. ನಿನ್ನ ಕರ್ಮಗಳ ಮತ್ತು ಆಸೆಗಳ ಅನುಸಾರ ಹಿಂದಿನ ಜನ್ಮದಲ್ಲಿ ಜೀವ ಬಿಡುವಾಗ ಸಮಯದಲ್ಲಿ, ದೇಹ ತ್ಯಾಗ ಮಾಡುವುದರಲ್ಲಿ ನಿನಗೆ ಏನ್ ಕರ್ಮ ಮಾಡಿದ್ದೆ ಮತ್ತು ಯಾವ ಮನಸ್ಸಿನಲ್ಲಿ ಯಾವ ಒಂದು ಸೂಕ್ಷ್ಮ ಶರೀರದಲ್ಲಿ ಏನನ್ನು ತಗೊಂಬಂದಿದೆಯಾ, ಆ ಮನಸ್ಸಿನ ಪ್ರಕಾರ ನಿನಗೆ ಆ ರೀತಿಯ ದೇಹವನ್ನು ಕೊಡಲಾಗಿದೆ ಅಂತ. ಈ ದೇಹ ಒಂದು ತೊಡುಗೆ ಮಾತ್ರ. ಹೇಗೆ ನಾವು ಜೀರ್ಣವಾದ ಬಟ್ಟೆಗಳನ್ನು ತೆಗೆದಾಕಿ ಹೊಸ ಬಟ್ಟೆಗಳನ್ನು ಹಾಕೋತೀವಿ, ಹಾಗೆ ಮನುಷ್ಯ ದೇಹವನ್ನು ತ್ಯಾಗ ಮಾಡಿದಾಗ ಇನ್ನೊಂದು ದೇಹವನ್ನು ಪಡ್ಕೊಳ್ತಾನೆ ಅಂತ ತಿಳ್ಕೊಂಡಿದ್ವಿ. ಸೊ ಅದೇ ರೀತಿ ಭಗವಂತ ಹೇಳ್ತಾನೆ, ಎಲ್ಲವೂ ಕೂಡ ನನ್ನದು, ಆದ್ರಿಂದ ನೀನು ಕೇವಲ ನಿಮಿತ್ತ ಮಾತ್ರ. ಸೊ ಆದ್ರಿಂದ ನಾವೆಲ್ಲವೂ ಕೂಡ ನಿಮಿತ್ತ ಮಾತ್ರ. ಮಕ್ಕಳನ್ನು ನಾವು ಪ್ರೀತಿಸ್ಬೇಕು, ಅದು ನಮ್ಮ ಕೆಲಸ, ಅದು ನಮ್ಮ ಕರ್ತವ್ಯ, ನಾವು ಮಾಡಬೇಕು. ಸೊ ಈ ಶ್ಲೋಕದಲ್ಲಿ ಒಂದೇ ಒಂದು ಅಂದ್ರೆ, ಉಪನಿಷತ್ತಿನ ಎಲ್ಲವೂ ಕೂಡ ಈ ಭಗವಂತನ ಒಡೆತನ ಮತ್ತು ನಿಯಂತ್ರಣ. ಈಶಾವಾಸ್ಯಂ ಇದಂ ಸರ್ವಂ. ಈ ಮೊದಲ ಭಾಗ ಏನಿದೆ, ಈ ಬ್ರಹ್ಮಾಂಡದಲ್ಲಿರುವ ಎಲ್ಲವೂ ಕೂಡ ಪರಮಾತ್ಮನಿಗೆ ಸೇರಿದ್ದು, ಎಲ್ಲವೂ ಕೂಡ ಅವನಿಂದಲೇ ನಿಯಂತ್ರಿಸಲ್ಪಟ್ಟಿದೆ ಎಂಬ ಮೂಲ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತೆ. ಸೊ ಈ ಕಂಪ್ಲೀಟ್ ಉಳಿದ ಈ ಉಪನಿಷತ್ ಏನಿದೆ, ಉಳಿದ 17 ಶ್ಲೋಕಗಳು ಏನಿದಾವೆ, ಈ 17 ಶ್ಲೋಕಗಳು ನಮಗೆ ಅರ್ಥವಾಗುವುದು ಈ ಮೊದಲನೇ ಶ್ಲೋಕವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ. ಸೊ ಈ ಮೊದಲನೇ ಶ್ಲೋಕದ ಫೌಂಡೇಶನ್ ಮೇಲೆ ಈಗ ಉಳಿದ 17 ಶ್ಲೋಕಗಳು ಉಳ್ಕೊಂಡಿದ್ದೀವಿ. ಒಂದು 5 ನಿಮಿಷ ತಗೊಳ್ತೇನೆ, ಮುಗಿಸ್ಬೇಡ. ಸೊ ನಾವು ಇಲ್ಲಿ ಮುಖ್ಯವಾಗಿ ತ್ಯಾಗದ ಮನೋಭಾವವನ್ನು ಬಳಸ್ಕೋಬೇಕು. ತೇನ ತ್ಯಕ್ತೇನ ಭುಂಜೀತ ಅಂದ್ರೆ ಈ 2ನೇ ಭಾಗ ಏನಿದೆ ನಮಗೆ, ಇದು 3ನೇ ಲೈನ್ ಇದೆ, ತೇನ ತ್ಯಕ್ತೇನ ಭುಂಜೀತ. ಇದು ನಾವು ಭಗವಂತನು ನಮಗಾಗಿ ನಿಗದಿಪಡಿಸಿದ ಹಾಲನ್ನು, ತೇನ ತ್ಯಕ್ತೇನ ಭುಂಜಿತ. ನಾವ್ ಏನನ್ನು ಭುಂಜಿಸ್ಬೇಕು ಅಂದ್ರೆ ಸ್ವೀಕರಿಸಬೇಕು. ನಮಗೆ ಏನನ್ನು ನಿಗದಿಪಡಿಸಲಾಗಿದೆ ಅದನ್ನು ಮಾತ್ರ ನಾವು ತಗೋಬೇಕು. ಸೊ ಇದು ನಮ್ಮ ಆಸೆಗಳನ್ನು ನಿಯಂತ್ರಿಸಬೇಕು ಮತ್ತು ಭೌತಿಕ ವಸ್ತುಗಳ ಬಗ್ಗೆ ವೈರಾಗ್ಯವನ್ನು ಬಳಸ್ಕೊಳ್ಳಿಕ್ಕೆ ಪ್ರೇರಣೆ ಪಡಿಸುತ್ತೆ. ಆಸೆ ಇರಬೇಕು, ಆದ್ರೆ ದುರಾಸೆಯನ್ನು ಪಡಬಾರದು. ಬೇರೆಯವರ ವಸ್ತುಗಳ ಬಗ್ಗೆ ನಾವು ಅದನ್ನು ನಿಯಂತ್ರಿಸಲಿಕ್ಕೆ ನಾವು ಪ್ರಯತ್ನ ಪಡಬಾರದು. ಸೊ ಇಲ್ಲಿ ಯಾರು ಅಂದ್ರೆ ಬೇರೆಯವರ ವಸ್ತುಗಳನ್ನು, ಪಕ್ಕದ ಮನೆಯವರ ವಸ್ತುಗಳನ್ನು ಅಥವಾ ಬೇರೆಯವರ ಒಂದು ಭೌತಿಕ ಏನಿದೆ ಅಧಿಕಾರಗಳ ಮೇಲೆ ನಾವು ನಮ್ಮ ಅಧಿಕಾರಗಳನ್ನು ಚಲಾಯಿಸಲಿಕ್ಕೆ ಪ್ರಯತ್ನ ಪಡಬಾರದು. ಇಲ್ಲಿ ಕೊನೆಗೆ ಅತಿ ಆಸೆ ನಿರಾಕರಣೆ ಬಗ್ಗೆ ಹೇಳಲಾಗಿದೆ. ಮಾಗ್ರದಃ ಕಸ್ಯ ಸ್ವಿತ್ ಧನಂ ಅಂದ್ರೆ ಇದು 3ನೇ ಭಾಗ ಈ ಶ್ಲೋಕದ್ದು. ನಮ್ಮ ಎಲ್ಲಾ ದುಃಖಗಳಿಗೆ ಕಾರಣವಾದದ್ದು ಏನು? ಅತಿಯಾದ ಆಸೆ. ಆಸೆಯಿಂದ ನಮ್ಗೆ ದುಃಖ ಆಗೋದಿಲ್ಲ. ಅತಿಯಾದ ಆಸೆ ಯಾವಾಗ ಆಗುತ್ತೆ ಮತ್ತು ಆವಾಗ ನಮ್ಗೆ ದುಃಖ ಆಗುತ್ತೆ. ಮತ್ತು ಅಸೂಯೆಯನ್ನು ಕೂಡ ನಾವು ತ್ಯಜಿಸಬೇಕು. ಈ ಮಂತ್ರವು ಈ ಶೋಪನಿಷತ್ನ ಅಂತಿಮ ಉದ್ದೇಶವನ್ನು ಪೂರೈಸುತ್ತೆ. ಅಂದ್ರೆ ಭೌತಿಕ ಬಂಧನಗಳಿಂದ ಮುಕ್ತಿ ಹೊಂದಿ ಆಧ್ಯಾತ್ಮಿಕ ಜೀವನ ನಡೆಸುವ ಮಾರ್ಗಕ್ಕೆ ನಮಗೆ ಫೌಂಡೇಶನ್ ಆಗುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ, ನಾವು ಸಾರಾಂಶದಲ್ಲಿ ನೋಡುವಾದ್ರೆ ಈ ಮಂತ್ರ ಇಡೀ ಜಗತ್ತಿನ ಇಡೀ ಉಪನಿಷತ್ತಿನ ಸಾರಾಂಶ ಮತ್ತು ಅಂತಿಮ ಗುರಿಯನ್ನು ಪ್ರತಿಬಿಂಬಿಸುತ್ತೆ. ಹಾಗಾಗಿ ಇದನ್ನು ಪ್ರಮುಖ ಶ್ಲೋಕವಾಗಿ ಹೇಳಲಾಗುತ್ತೆ.
ಮಂತ್ರ ಈ ಶ್ಲೋಕವನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಈ ಜಗತ್ತಿನ ಎಲ್ಲಾ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ಸಾಲ್ವ್ ಆಗುತ್ತೆ. ಈ ಒಂದು ಮಂತ್ರದಲ್ಲಿ ನಮಗೆ ಜೀವನದ ಈ ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ. ಈ ಮೊದಲನೇ ಶ್ಲೋಕ ಏನ್ ಮಾಡುತ್ತೆ, ನಮಗೆ ನಾವು ಹೇಗೆ ಬದುಕಬೇಕು ಅನ್ನುವ ನಮಗೆ ಬದುಕಿನ ಮಾರ್ಗವನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ. ಇಲ್ಲಿ ಭಗವಂತ ಎಲ್ಲದರ ಒಡೆಯ, ಈಶಾವಾಸ್ಯಂ ಇದಂ ಸರ್ವಂ, ಅಂದರೆ ಪ್ರಪಂಚದಲ್ಲಿರೋ ಪ್ರತಿಯೊಂದು ವಸ್ತುವು ಭಗವಂತನಿಗೆ ಸೇರಿದೆ. ನಾವು ಕೇವಲ ಅದರ ತಾತ್ಕಾಲಿಕ ಬಳಕೆದಾರರು ಮತ್ತು ನಾವು ಬಾಡಿಗೆದಾರರು ಮಾತ್ರ. ಉದಾಹರಣೆಗೆ ನಿಮ್ಮ ಮನೆ ನಿಮ್ಮದಾಗಿರಬಹುದು, ಆದರೆ ಅದನ್ನು ನಿರ್ವಹಿಸಲು ಏನೇನು ಬಳಸಿತ್ತು, ಮಣ್ಣು ಬೆಳಕು ಎಲ್ಲವೂ ಕೂಡ ಅದು ಈ ಮನೆ ನಿರ್ವಹಿಸ್ಲಿಕ್ಕೆ ನೀವು ಶ್ರಮ ಪಟ್ಟಿರ್ಬೋದು, ಆದ್ರೆ ಈ ಮನೆ ನಿಮ್ಮದಲ್ಲ, ಇದರ ಒಡೆಯರು ನಾವಲ್ಲ, ಕೇವಲ ಇದರ ನಿರ್ವಾಹಕರು, ಮ್ಯಾನೇಜರ್ಸ್ ಅಷ್ಟೇ. ಅದು ನಾವು ಬದುಕಿರುವವರೆಗೂ ಮಾತ್ರ. ಸೊ ಅವಾಗ ನಮ್ಗೆ ಅಹಂಕಾರ ಹೊರಟೋಗುತ್ತೆ. ಈಗ ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಇರ್ತಾನೆ, ಅಲ್ಲಿರೋ ದುಡ್ಡು ಯಾವುದೋ ಒಂದಲ್ಲ, ಅವ್ನು ಕೋಟಿಗಟ್ಟಲೆ ದುಡ್ಡು ಎಣಿಸ್ತಾನೆ, ಮಿಷಿನ್ ಇಟ್ಕೊಂಡಿರ್ತಾನೆ, ಕೋಟಿಗಟ್ಟಲೆ ದುಡ್ಡು ಎಣಿಸ್ತಾನೆ, ಆಮೇಲೆ ಅಲ್ಲಿ ಲೆಕ್ಕ ಬರೆದು ಹೊರಟೋಗ್ತಾನೆ. ಅವ್ನ್ ಬ್ಯಾಂಕಿಂದ ಸಂಜೆ 6 ಗಂಟೆ ಬ್ಯಾಂಕ್ ಕ್ಲೋಸ್ ಮಾಡ್ಕೊಂಡು ಹೋಗುವಾಗ ಆ ಬ್ಯಾಂಕ್ ಮ್ಯಾನೇಜರ್ದು ಅಥವಾ ಬ್ಯಾಂಕ್ ಕ್ಲರ್ಕ್ ಎಲ್ಲೆಷ್ಟು ಸ್ಟಾಫ್ ಇದೆ, ಯಾರಿಗೂ ಒಂದು ಪೈಸಾನು ಅವ್ರಿಗೆ ಸೇರಿದ್ದಲ್ಲ, ಎಲ್ಲವೂ ಕೂಡ ಬೇರೆ ಸರ್ಕಾರಕ್ಕೆ ಸೇರಿದ್ದು. ಅದೇ ರೀತಿ ಈ ಜಗತ್ತಿನಿರುವ ಪ್ರತಿಯೊಂದು ವಸ್ತು ಭಗವಂತನಿಗೆ ಸೇರಿದ್ದು. ಸೊ ಅವ್ರು ಯಾವ ಕ್ಲರ್ಕ್ ಕೂಡ ಅದ್ರಲ್ಲಿ ನನ್ಗಿದು ಇಷ್ಟು ದುಡ್ಡು ಎಣಿಸಿದೀನಿ ಅಂತ ಅಹಂಕಾರ ಪಡ್ತಾನ ಅವನು, ಯಾಕಂದ್ರೆ ಅದರಿಂದ ಅವ್ರಿಗೆ ಏನು ಸಿಗೋದೇ ಇಲ್ಲ, ಅದರಿಂದ ಅವನು ಅಹಂಕಾರ ಪಡೋದಿಲ್ಲ. ಅದೇ ರೀತಿ ನಾವು ಕೂಡ ಅಹಂಕಾರ ಪಡಬಾರದು. ಮತ್ತು ತೇನ ತ್ಯಕ್ತೇನ ಭುಂಜೀತ ಅಂದ್ರೆ ನಾವು ನಮಗಾಗಿ ಮೀಸಲಿಟ್ಟಿದ್ದನ್ನು ಮಾತ್ರ ಸ್ವೀಕರಿಸಬೇಕು. ಈ ಕೋಳಿಗಳೇನಿರುತ್ತೆ ಅದು ತಮಗೆ ಹಸಿವಾದಾಗ ಮೀನ್ ತಿಂತವೆ, ಈ ಕಡಲು ಕೋಳಿಗಳಂತೇವೆ. ತನ್ನ ಹಸಿವು ತಣಿದ ನಂತರ ಅವು ಏನ್ ಮಾಡ್ತವೆ, ಅವುದೇನು ತಿನ್ನಕ್ ಹೋಗಲ್ಲ. ಯಾವುದೇ ಪ್ರಾಣಿಗಳಿರ್ಲಿ, ಅವುಗಳ ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಅವು ಬೇಟೆ ಆಡ್ಲಿಕ್ಕೆ ಹೋಗೋದಿಲ್ಲ. ಹೊಟ್ಟೆ ಹಸಿವಾಗುವವರೆಗೂ ಬೇಟೆ ಆಡ್ಲಿಕ್ಕೆ ಹೋಗೋದೇ ಇಲ್ಲ. ಇದು ಪ್ರಕೃತಿ ನಿಯಮ. ಮನುಷ್ಯರು ಏನ್ ಮಾಡ್ತೀವಿ, ನಾವು 20 ವರ್ಷಕ್ಕಾಗುವಷ್ಟು ಸೇರ್ಸಿಟ್ಕೋತೇವೆ ಸಾಧ್ಯ ಆದ್ರೆ. ಈ ರಾಜಕಾರಣಿಗಳೆಲ್ಲ ನೋಡಿರ್ಬೋದು, ತನ್ನ ಇನ್ನು 20 ಪೀಳಿಗೆಗಳಿಗೆ ಸಾಕುವಷ್ಟು ಜಮೀನನ್ನು, ದುಡ್ಡನ್ನು ಮಾಡಿಟ್ಕೋತಾರೆ. ಸೊ ಈ ರೀತಿಯಾಗಿ ನಾವು ಮಾಡಬಾರ್ದು. ಇದು ಅತಿ ಆಸೆ, ಬೇರೆಯವರ ಒಂದು ಅಧಿಕಾರದ ಮೇಲೆ ನಾವು ಇದನ್ನು ಆಸೆ ಪಡ್ತಾ ಇದ್ದೀವಿ. ನಂತರ ಇನ್ನೊಬ್ಬರ ಸಂಪತ್ತು, ಮೊದಲನೇದಿಲ್ಲಿ ಮಾಗ್ರದಃ ಕಸ್ಯ ಸ್ವಿಧನಂ. ಇದು ಮಂತ್ರದ ಅತ್ಯಂತವಾದ ಬಲವಾದ ಎಚ್ಚರಿಕೆ. ಬೇರೆ ಯಾರ ಸಂಪತ್ತಿಗೂ ನಾವು ಆಸೆ ಪಡಬಾರದು, ನಮ್ಮದ್ ಮಾತ್ರ ನಾವು ಇಟ್ಕೋಬೇಕು, ಬೇರೆಯವ್ರ ಬಗ್ಗೆ ಆಸೆ ಪಡಬಾರದು. ನಮಗೆ ಏನ್ ಸಿಕ್ಕಿತ್ತು ಅದನ್ನ ಇಟ್ಕೋಬೇಕು. ಮತ್ತೆ ನಮಗೆ ಸಿಕ್ಕಿದ್ದನ್ನು ಕೂಡ ನಾವು ಮಾಲೀಕತ್ವದ ಭಾವನೆಯಿಂದ ನೋಡಬಾರ್ದು, ನಾವು ಟೆಂಪ್ರರಿ ಬಾಡಿಗೆದಾರರು ಎನ್ನುವ ಭಾವನೆಯಿಂದ ನೋಡ್ಬೇಕು. ಯಾಕಂದ್ರೆ ಮಾಲೀಕ ಭಗವಂತ. ಸೊ ಮೊದಲನೇದು ಇಲ್ಲಿ ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಡಬೇಡ ಅಂದ್ರೆ, ಮೊದಲನೇದು ಇನ್ನೊಬ್ಬರ ದುಡಿಮೆ, ಆಸ್ತಿ ಅಥವಾ ಇನ್ನೊಬ್ಬರ ಸಂತೋಷ, ಇನ್ನೊಬ್ಬರು ಯಾರೋ ಸಂತೋಷ ಪಡ್ತಾ ಇದ್ದಾರೆ, ಸೊ ಅದಕ್ಕೆ ನನ್ನ ಹೊಟ್ಟೆ ಕಿಚ್ಕೊಡೋದು, ಇದೆಲ್ಲ ಅದರ ಬಗ್ಗೆ ನಮ್ಗೆ ಆಸೆ ಪಡ. ನಮ್ಮ ಯೋಗ್ಯತೆಗೆ, ನಮ್ಮ ಕರ್ಮಗಳ ಪ್ರಕಾರ ಎಷ್ಟು ಸಂತೋಷ ನಮಗ್ ಬರಬೇಕು ಅಷ್ಟು ನಮಗ್ ಭಗವಂತ ಕೊಟ್ಟೇ ಕೊಡ್ತಾನೆ. ಅದಕ್ಕಿಂತ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ. ಕಷ್ಟಗಳನ್ನು ಭಗವಂತ ನಮಗೆ ಎಷ್ಟು ಯೋಗ್ಯತೆ, ಎಷ್ಟು ಅನುಭವಿಸ್ಲಿಕ್ಕೆ ಇದೆಯೋ ಅದಕ್ಕಿಂತ ಒಂಚೂರು ಕಡಿಮೆನೆ ಕೊಡ್ತಾನೆ. ಭಕ್ತರಿಗೆ ಇದು ಚೆನ್ನಾಗಿ ಗೊತ್ತಿದೆ, ಅದಕ್ಕಿಂತ ಒಂಚೂರು ಕಡಿಮೆನೆ ಕೊಡ್ತಾನೆ. ಮತ್ತು ನಮಗೆ ಸಹಿಸಲಿಕ್ಕೆ ಆಗದಷ್ಟು ಕೊಡೋದಿಲ್ಲ ಅವನು, ನಮ್ಮ ಕೈಯಲ್ಲಿ ಸಹಿಸ್ಲಿಕ್ಕೆ ಎಷ್ಟಾಗುತ್ತೋ ಅಷ್ಟೇ ಕೊಡ್ತಾನೆ. ಸೊ ಇಂದಿನ ಜಗತ್ತಿನಲ್ಲಿ ಬಹುತೇಕ ಸಮಸ್ಯೆಗಳಿಗೆ ಇದೇ ಈ ಆಸೆಯ ಕಾರಣ, ದುರಾಸೆಯ ಕಾರಣ. ಅಸೂಯೆ, ಕಳವುಗಳು, ಕಂಡಾಪಟ್ಟೆ ಯುದ್ಧಗಳು, ದ್ವೇಷಗಳು, ಇವೆಲ್ಲವೂ ಕೂಡ ಈ ಕೆಟ್ಟ ಆಸೆಯಿಂದ ಬರುತ್ತೆ. ಇನ್ನೊಂದು ಮುಖ್ಯವಾದ ಇದರಲ್ಲಿ ಅಂದ್ರೆ ಪಾಯಿಂಟ್ ಏನಂದ್ರೆ, ಈ ಜಗತ್ತಿನಲ್ಲಿ ಯಾವುದೇ ವಸ್ತು ಯಾರದ್ದು ಎಂದು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾರ್ದು ಯಾರಿಗೂ ಸೇರಿದ್ದಲ್ಲ, ಇದೆಲ್ಲವೂ ಭಗವಂತನಿಗೆ ಸೇರಿದ್ದು. ನಾವು ಯಾವಾಗ ಇದು ನಮ್ಮ ಆಸ್ತಿ ಅಂತ ಇಷ್ಟಪಡ್ತೇವೆ ಅದು ದೊಡ್ಡ ಪಾಪ. ಅದು ಯಾಕಂದ್ರೆ ಬೇರೆಯವರ ಆಸ್ತಿ ನಮ್ದು ಹೊತ್ಕೊಂಡ್ರೆ ಇದು ಭಗವಂತನ ಆಸ್ತಿ, ಅದು ಹಿಂಗೆ ನಾವು ಬೇಗ ಇದನ್ನ ನಡ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಈ ಚಿಕ್ಕ ಶ್ಲೋಕ ಏನಿದೆ, ಒಂದು ಶ್ಲೋಕ ಏನಿದೆ, ಈ ಜೀವನದ ಎಲ್ಲಾ ಗೊಂದಲಗಳಿಗೆ ನಮ್ಗೆ ಉತ್ತರ ನೀಡುತ್ತೆ. ಮತ್ತು ನಮ್ಮ ಮನಸ್ಸಿಗೆ ನಾವು ಇದನ್ನ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ, ದಿನಕ್ಕೊಂದು 5 ನಿಮಿಷ ಚಿಂತನೆ ಮಾಡಿದ್ರು ಕೂಡ ನಮಗೆ ನಿಜವಾದ ಶಾಂತಿ ಸಿಗುತ್ತೆ ಮತ್ತು ಸಮೃದ್ಧಿ ಸಿಗುತ್ತೆ. ಫಸ್ಟ್ ಆಗಿ ನಾವು ಕೊನೆಗೆ ಏನೇ ತಿಳ್ಕೋಬೇಕು ಅಂದ್ರೆ, ಭಗವಂತನು ಎಲ್ಲದರ ಒಡೆಯ ಎನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕು. ನಮಗೆ ಸಿಕ್ಕಿರುವುದರಿಂದ ನಾವು ತೃಪ್ತಿಯನ್ನು ಸ್ವೀಕರಿಸಬೇಕು. ಬೇರೆಯವರ ವಸ್ತುಗಳಿಗೆ ಅತಿಯಾದ ಆಸೆ ಪಡಬೇಡಿ, ಬೇರೆಯವರ ವಸ್ತುಗಳಿಗೆ ಆಸೆ ಪಡಬಾರದು ಮತ್ತು ಆಸೆ ಪಡಬಾರದು. ಇಷ್ಟು ತತ್ವಗಳನ್ನು ಅಳಿಸಿಕೊಂಡ್ರೆ ವ್ಯಕ್ತಿಗತವಾಗಿ ಮತ್ತು ಸಮಾಜದ ಮಟ್ಟದಲ್ಲಿ ನಾವು ನಿಜವಾದ ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಣಿಸ್ಲಿಕ್ಕೆ ಸಾಧ್ಯ. ಅಟೆಂಡೆನ್ಸ್ ಹಾಕಿದಿರ ಎಲ್ರು? ಹರೇ ಕೃಷ್ಣ. ಇಷ್ಟ ಇವತ್ತಿನ ಸಮಸ್ಯೆ, ಇವತ್ತಿಗೆ ಇಲ್ಲಿ ನಿಲ್ಸೋಣ. ಎಲ್ರು ಅಟೆಂಡೆನ್ಸ್ ಹಾಕಿದ್ದೀರಾ? ಇಲ್ಲ ಪ್ರಭುಜಿ. ಹಾಕಿದೆ ಪ್ರಭುಜಿ, ಹಾಕಾಗಿದೆ ಪ್ರಭುಜಿ. ಲಲಿತಾ ಮಾತಾಜಿ ಲಲಿತಾ ಮಾತಾಜಿ ಲಿಂಕ್ ಕೊಟ್ಟಿದ್ದಾರೆ ನೋಡಿ. ಹಾಕಿದೀನಿ ಮಾತಾಜಿ,
ನಮ್ದು ಅಷ್ಟೇ ಅಲ್ವಾ ಮಾತಾಜಿ? ಹಾಕಿದೀನಿ ಗುರುಜಿ. ನಾ ಹಾಕ್ಬೇಕು ನಮ್ದು ಹಾಕಿಲ್ಲ.